ಿದವರಿಗೆ ಬರಗಾಲವಿಲ್ಲ. ಇದು ಪ್ರಾಜ್ಞರ ವಾಣಿ. ಹಾಗೆಯೇ ರೈತರೇ ನಮ್ಮ ದೇಶದ ಬೆನ್ನೆಲುಬು ಎಂಬುದು ಬಲ್ಲವರ ಮಾತು. ಈ ಧ್ಯೇಯವಾಕ್ಯದ ತಿರುಳನ್ನೇ ಮೈಗೂಡಿಸಿಕೊಂಡು ಹಲವಾರು ಏಳು ಬೀಳುಗಳನ್ನು ಕಂಡ ಸಂಸ್ಥೆ SRK ಲ್ಯಾಡರ್ಸ್ ಈಗ ಕೃಷಿಕರಿಗೆ ಅನುಕೂಲವಾಗುವಂತಹ ಸಂಸ್ಥೆಯಾಗಿ ಮೂಡಿಬಂದಿದೆ. ಹಾಗೆಯೇ ಕೃಷಿಕನ ಸಮಸ್ಯೆಗೆ ಪರಿಹಾರ ನೀಡುವ ವಿಷನ್ ನಮ್ಮ ಸಂಸ್ಥೆಯದಾಗಿದೆ. ಈ ಧ್ಯೇಯದಿಂದಲೇ 25 ವರ್ಷಗಳ ಹಿಂದೆ ಪ್ರಾರಂಭವಾದ ಕೈಗಾರಿಕಾ ಸಂಸ್ಥೆ SRK ಲ್ಯಾಡರ್ಸ್ ಇಂದಿಗೆ ಪುತ್ತೂರಿನ ಸುತ್ತಮುತ್ತಲು 10 ಊರಿಗೆ ಕಾರ್ಯಕ್ಷೇತ್ರವನ್ನು ಯಶಸ್ವಿಯಾಗಿ ಪೂರೈಸಿ ಈ ವರ್ಷಕ್ಕೆ ಬೆಳ್ಳಿ ಹಬ್ಬವ ಸಂಭ್ರಮಿಸುವ ಸೌಭಾಗ್ಯ ನಮ್ಮದಾಗಿದೆ. ಈ ಸಂತಸದ ಸಮಯದಲ್ಲಿ ವಿವಿಧ ಹಲವಾರು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು SRK ಲ್ಯಾಡರ್ಸ್ ಹಮ್ಮಿಕೊಂಡಿದೆ. ಅಂತೆಯೇ ಮೊದಲ ಕಾರ್ಯಕ್ರಮವಾಗಿ ನವೆಂಬರ್ 28ರಂದು SRK ಲ್ಯಾಡರ್ಸ್ ಲೋಗೋ ಅನಾವರಣ ನಡೆಯಿತು. ಹಾಗೆ ಆ ದಿನದಂದು ಶ್ರೀ ಮಹಾಲಿಂಗೇಶ್ವರ ITI ಇದರ ಸಹಯೋಗದೊಂದಿಗೆ ರೋಟರಿ ಬ್ಲಡ್ ಬ್ಯಾಂಕ್ ಪುತ್ತೂರು ಇದರ ಆಶ್ರಯದಲ್ಲಿ ದಾನದಲ್ಲಿ ಶ್ರೇಷ್ಠ ದಾನವಾದಂತಹ ರಕ್ತದಾನ ಶಿಬಿರ ಮೂಲಕ ಬೆಳ್ಳಿ ಹಬ್ಬಕ್ಕೆ ಮೊದಲ ಚಾಲನೆ ನೀಡಿತು. ಅಂತೆಯೇ ಸರಣಿಯ 2ನೇ ಕಾರ್ಯಕ್ರಮವಾಗಿ ಜನವರಿ 1ರಂದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಇನ್ನರ್ ವೀಲ್ಸ್ ಕ್ಲಬ್ ಸಹಯೋಗದೊಂದಿಗೆ ಸುಳ್ಯ MB ಫೌಂಡೇಶನ್ ಪ್ರವರ್ತಿತ ಸಾಂದೀಪ್ ವಿಶೇಷ ಶಾಲೆಯ ಕ್ಷೇಮಾಭಿವೃದ್ಧಿ ನಿಧಿಗೆ ಸಹಾಯಧನವನ್ನು ನೀಡಲಾಗಿತ್ತು. ಈ ದಿನ ಸರಣಿಯ 3ನೇ ಕಾರ್ಯಕ್ರಮವಾದವಿಂದು ಬಹಳ ವಿಶಿಷ್ಟವಾಗಿ ನಡೆಸುವ ಸಲುವಾಗಿ ಸುಳ್ಯ MB ಫೌಂಡೇಶನ್ ಪ್ರವರ್ತಿತ ಸಾಂದೀಪ್ ವಿಶೇಷ ಚೇತನ ಮಕ್ಕಳೊಂದಿಗೆ ಸ್ನೇಹಕೂಟ ಹಾಗೂ ಮಕ್ಕಳಿಗೆ ಪ್ರೋತ್ಸಾಹ, ಅಂತೆಯೇ ಈ ಶಾಲೆಯ ಅಭಿವೃದ್ಧಿ ಏಳಿಗೆ ಶ್ರಮಿಸಿದ ಸಾಧಕರಿಗೆ ಸನ್ಮಾನ, ಹಾಗೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ವರ್ಷ ಸೇವೆಯನ್ನು ಸಲ್ಲಿಸಿದ ನಮ್ಮ ಸಂಸ್ಥೆಯ ವಿಧೇಯಪೂರ್ವ ಕುಮಾರಿ ಸ್ವಾತಿ ಇವರಿಗೆ ಪ್ರೀತಿಪೂರ್ವಕ ಬೀಳ್ಕೊಡುಗೆ ಹಾಗೂ ಸನ್ಮಾನ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ವೇದಿಕೆಯಲ್ಲಿ ನಡೆಯಲಿದೆ. ಮುಂದಕ್ಕೆ ನಿಮ್ಮ ಚಿತ್ತ ವೇದಿಕೆಯತ್ತ. ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂಥ ಎಲ್ಲ ಅತಿಥಿ ಗಣ್ಯರನ್ನು ವೇದಿಕೆಯಲ್ಲಿ ಅಲಂಕರಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಅತಿಥಿ ಗಣ್ಯರನ್ನು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀ ಕೇಶವ ಸರ್ ಇವರು ಹೃದಯಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯಾತಿಥಿಗಳಿಗೆ ಸ್ವಾಗತವನ್ನು ಕೋರುತ್ತಾ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂದು ಗಣೇಶನಲ್ಲಿ ಬೇಡಿಕೊಳ್ಳುತ್ತಾ, ತಂದೆ ತಾಯಿ ಹಾಗೂ ಗುರುಗಳ ಪಾದಾರವಿಂದಗಳಿಗೆ ನಮಿಸಿ ಹತ್ತೂರ ಒಡೆಯ ಮಂಜುನಾಥ ಚರಣಕಮಲಗಳಲ್ಲಿ ಶ್ರದ್ಧಾ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸಂಸ್ಥೆಯ ದೇಗುಲದಲ್ಲಿ ಸೇರಿರುವ ಸರ್ವರಿಗೂ ಶುಭ ಆಶಯವನ್ನು ಕೋರುತ್ತಿದ್ದೇನೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲಾಗಿ ವಿಘ್ನ ವಿನಾಶಕನನ್ನು ನೆನೆಯುವುದು ನಮ್ಮ ಸತ್ ಸಂಪ್ರದಾಯ. ಈಗ ಪ್ರಾರ್ಥನೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಸಹೋದ್ಯೋಗಿಯಾದಂಥ ಮಮತಾ ಇವರು. ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ
ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ನಂಜನ ಪಾರ್ವತಿ ನಂದನ ಶುಭಾನನ ಗಿರಿಜಾನಂದನ ಶುಭಾಂಜನ ಪಾರ್ವತಿ ನಂದನ ಗಜಾನನ ಸನ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಯಿ ಪ್ರಭು ಮಾ ಪಾಯಿ ಪ್ರಸನ್ನ ಪಾಯಿ ಪ್ರಭು ಮಾ ಪಾಯಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಸುಷ್ಠವಾಗಿ ಹಾಡಿದಂತಹ ಮಮತಾ ಇವರಿಗೆ ಧನ್ಯವಾದಗಳು. ಹಚ್ಚುತ್ತಲಿರುವ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ, ಅದಕ್ಕಾಗಿ ಸ್ವಾಗತದ ನುಡಿಗೀತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸುವುದರೊಂದಿಗೆ ನಮ್ಮ ಸಂಸ್ಥೆಯ ಸಿಂಹಾವಲೋಕನ ಪ್ರಾಸ್ತಾವಿಕವಾಗಿ ನೀಡಬೇಕಾಗಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಕೇಶವ ಸರ್ ಇವರಲ್ಲಿ ನಿವೇದಿಸಿಕೊಳ್ಳುತ್ತೇನೆ. SRK ಲ್ಯಾಡರ್ಸ್ ಬೆಳ್ಳಿ ಹಬ್ಬದ 25ನೇ ವರ್ಷದ ಸಮಾರಂಭ ಸರಣಿ ಕಾರ್ಯಕ್ರಮಗಳ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. 1999 ನವಂಬರಲ್ಲಿ SRK ಲ್ಯಾಡರ್ಸ್ ಈ ಸಂಸ್ಥೆ ಆಗ SRK ಫ್ಯಾಬ್ರಿಕೇಟರ್ಸ್ ಎಂಬ ಹೆಸರಿನಿಂದ ಆರಂಭಗೊಂಡಿತು. 2023 ನವಂಬರ್ ತಿಂಗಳಿಗೆ ನಾವು ಸಂಪೂರ್ಣವಾಗಿ 24 ವರ್ಷಗಳ ಯಶಸ್ವಿ ಪಯಣವನ್ನು ಪೂರೈಸಿದ್ದೇವೆ. ಇದು 25ನೇ ವರ್ಷ ಬೆಳ್ಳಿ ಹಬ್ಬದ ಸಂಭ್ರಮ. ನಾವೆಲ್ಲ ನಮ್ಮ ಉದ್ಯೋಗ ಮಿತ್ರರು ಎಲ್ಲರೂ ಕುಳಿತುಕೊಂಡು ಸಮಾಲೋಚನೆ ಮಾಡಿ ನಾವು ಈ ವರ್ಷ ಒಂದು ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದು 3ನೇ ಸರಣಿ ಕಾರ್ಯಕ್ರಮ. ಅದೇ ರೀತಿಯಾಗಿ ಇನ್ನು 6 ಕಾರ್ಯಕ್ರಮಗಳು ನಮ್ಮಲ್ಲಿ ಆಯೋಜನೆಯಾಗಲಿದ್ದು ಅದೆಲ್ಲ ದಿನಾಂಕವನ್ನು ಈಗಾಗಲೇ ನಿರ್ಧರಣೆ ಮಾಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳ ಒಟ್ಟು ನಮ್ಮ 25ನೇ ವರ್ಷದ ಸಂಭ್ರಮಾಚರಣೆ ನಮ್ಮದು ಮೇ 25, 2024ನೇ ಇಸವಿ ಶನಿವಾರದಂದು ನಾವು ಸಮಾರೋಪ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಕೊಯ್ಲ ಗ್ರಾಮದ ಕಳಾಯಿಗುತ್ತು ಅಂದರೆ ಪ್ರಸಕ್ತ ನಾನು ವಾಸವಾಗಿರುವ ಮನೆಯ ಪರಿಸರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಅಂತ ಹೇಳಿ ನಿರ್ಧರಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನಮ್ಮ ಸಮಾರೋಪವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳುವಂಥದ್ದು ಈ ವೇದಿಕೆ ಮುಖಾಂತರ ಆಗಮಿಸಿದಂಥ ಬಂಧುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ MB ಫೌಂಡೇಶನ್ 2ನೇ ಸರಣಿ ಕಾರ್ಯಕ್ರಮ ನಾವು ಸುಳ್ಯದ MB ಫೌಂಡೇಶನ್ನ ಸಾಂದೀಪ ವಿಶೇಷ ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡಿದೆವು. ಹಾಗೆ ಅವರು ಅಲ್ಲಿಗೆ ಹೋದಾಗ MB ಸರ್ ಹೇಳಿದರು, ಸದಾಶಿವ ಸರ್ ನೆಕ್ಸ್ಟ್ ನಮ್ಮ ಮಕ್ಕಳ ಒಂದು ಟ್ರಿಪ್ ಇದೆ, ಅದು ನಾವು ನಿಮ್ಮಲ್ಲಿಗೆ ನಾವು ಹಮ್ಮಿಕೊಳ್ತೇವೆ ಅಂತ ಯೋಚಿಸಿದಂತೆ ಸದಾಶಿವ ಸರ್ ಆ ಕಾರ್ಯಕ್ರಮವನ್ನು ಕೈಗೂಡಿಸಿದ್ದಾರೆ. ನಾವು ಕೂಡ ಅದಕ್ಕೆ ತಯಾರಾಗಿ ಎಲ್ಲ ಮಕ್ಕಳನ್ನು ವಿಶೇಷ ರೀತಿಯಲ್ಲಿ ಆಹ್ವಾನಿಸಿದ್ದೇವೆ, ಸ್ವಾಗತಿಸಿದ್ದೇವೆ. ಹಾಗೆಯೇ ಈ MB ಫೌಂಡೇಶನ್ನ ಈ ವಿಶೇಷ ಮಕ್ಕಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಕಾರಣ ಎಲ್ಲ ಗೆಟ್ ಟುಗೆದರ್ ಕುಟುಂಬ ಸಮ್ಮೇಳನಗಳು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ.
ಹಾಗೆ SRK ಲ್ಯಾಡರ್ಸ್ನ ವತಿಯಿಂದ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಾವು ವಿಶೇಷ ಮಕ್ಕಳೊಂದಿಗೆ ಸ್ನೇಹಕೂಟ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ಈ ಮಕ್ಕಳನ್ನು ಕೂಡ ಒಂದು ದಿನದ ಮಟ್ಟಿಗಾದರೂ ನಾವು ಸಂತೋಷಪಡಿಸುವಂಥ ಒಂದು ಚಿಕ್ಕ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆ ಮಕ್ಕಳು ಮೇಡಮ್ ನಾವು ಹೋದಾಗ ಹರಿಣಿ ಸದಾಶಿವ ಮೇಡಮ್ ಹೇಳಿದರು, ಮಕ್ಕಳಿಗೆ ಯಾರೂ ಅನುಕಂಪ ತೋರಿಸಬೇಕಾದಂಥ ಅಗತ್ಯ ಇಲ್ಲ, ಅನುಕಂಪ ಬೇಕಾಗಿಲ್ಲ, ಅವಕಾಶ ಕೊಡಿ, ಅವಕಾಶ ಕೊಟ್ಟಾಗ ಕಬ್ಬಿಣ ಕೂಡ ವಜ್ರವಾಗಬಹುದು. ಅಂತಹ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾವತ್ತೂ ನಾವು ಕಬ್ಬಿಣಕ್ಕೆ ನೀರು ಹೊಯ್ಯುವಂಥ ಕೆಲಸವನ್ನು ಮಾಡೋದಿಲ್ಲ. ಎಲ್ಲ ಮಕ್ಕಳ ಏಳಿಗೆಯಲ್ಲಿ MB ಸರ್ ಮತ್ತು ಅವರ ತಂಡ ಯಾವ ರೀತಿಯಲ್ಲಿ ಈ ಮಕ್ಕಳನ್ನು ಸಮಾಜಮುಖಿಯನ್ನಾಗಿ ಮಾಡಲು ಪ್ರಯತ್ನಿಸ್ತಿದೆಯೋ ಅದಕ್ಕೆಲ್ಲ ನಾವು ಆಭಾರಿಯಾಗಿದ್ದು ಅವರೊಂದಿಗೆ ಒಂದು ಪಾಲನ್ನು ಪಡೆಯುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ಈ ಮಕ್ಕಳೊಂದಿಗೆ ತಮ್ಮ ಪಿಕ್ನಿಕ್ ಜೊತೆಗೆ ಬಂದಿರುವಂತಹ ನಮ್ಮ MB ಸದಾಶಿವರು ಇವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮನೋಜ್ ಕೆ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಮಿತ್ರರು ಹಾಗೂ ನನ್ನ ಹಿತೈಷಿಗಳು ಬಹಳ ಹಳೆಯ ದಿನಗಳಿಂದ, ತುಂಬ ಹಿಂದಿನ ದಿನಗಳಿಂದಲೂ ನನಗೆ ಮಾರ್ಗದರ್ಶನವನ್ನು ನೀಡಿದಂಥವರು ನಮ್ಮ ಪುತ್ತೂರು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರುವಂತಹ ಅಬ್ರಾಮ್ ಸರ್ ಇವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅಬ್ರಾಮ್ ಸರ್, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ನೀವು ವಹಿಸ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಕಿರಣ್ ಎಂ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೋರ್ವ ಅತಿಥಿಗಳು, ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು, ಎಲ್ಲ ನನ್ನ ಚಟುವಟಿಕೆಗಳಲ್ಲಿ ಪಾಲನ್ನು ಪಡೆದುಕೊಂಡಂಥವರು. ನಾನು ಶಾಲೆಗೆ ಹೋಗ್ತಿದ್ದಾಗ ತಪ್ಪಿದಾಗಲೂ ಅವರು ತಿದ್ದಿದ್ದಾರೆ, ಇವತ್ತಿಗೂ ತಿದ್ದಾನೇ ಇದ್ದಾರೆ. ಹಾಗಾಗಿ ನನಗೆ ಸರ್ವ ಋತುವಿನ ಗುರುಗಳು ಅವರು. ಶಿವರಾಮ್ ಸರ್ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆದರದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ಕೀರ್ತನ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳುತ್ತೇನೆ. ಇನ್ನೋರು ಅತಿಥಿಗಳು, ನನ್ನ ಮಾಧ್ಯಮ ಮಿತ್ರರು, ನಮ್ಮ 24 ವರ್ಷದ ಈ ಸುದೀರ್ಘ ಪಯಣದಲ್ಲಿ ನಮ್ಮನ್ನು ವಿಶೇಷವಾಗಿ ನಮಗೆ ಪ್ರಚಾರವನ್ನು ಕೊಟ್ಟು ನಮ್ಮನ್ನು ನಾವು ಮೇಳಕ್ಕೆ ಬರುವಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಿದಂಥ ನನ್ನ ಸನ್ಮಿತ್ರರು ಲೋಕೇಶ್ ಬನ್ನವರು, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆದರದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ಸ್ವಾತಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರುವಂತಹ ಸಂದೀಪ ವಿಶೇಷ ಮಕ್ಕಳ ಶಾಲೆಯ ಮುಖ್ಯ ಗುರುಗಳು ಆಗಿರುವಂತಹ ಹರಿಣಿ ಸದಾಶಿವ ಮೇಡಮ್, ಹಾಗೆಯೇ ಅವರ ತಂಡ, ಎಲ್ಲ ಶಿಕ್ಷಕ ತಂಡಗಳಿಗೂ, ವಿಶೇಷವಾಗಿ ಆಗಮಿಸಿದಂಥ ಎಲ್ಲ ಮಕ್ಕಳಿಗೂ ತುಂಬ ಹೃದಯದ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಆಗಮಿಸಿದಂತಹ ನಮ್ಮೆಲ್ಲ ಬಂಧು ಮಿತ್ರರಿಗೆ, ನಾಗೇಶ್ ಕೆಡಂಜಿ, ನಮ್ಮ ನ್ಯೂಸ್ ಪುತ್ತೂರಿನ CEO ಆಗಿರುವವರಂತೂ ನಾಗೇಶ್ ಕೆಡಂಜಿಯವರು ಆಗಮಿಸಿದ್ದಾರೆ. ಹಾಗೆ ನನ್ನ ಭಾವನವರಾದ ಚಿದಾನಂದ ಪೆಳತಿಂಜ ಅವರು ಆಗಮಿಸಿದ್ದಾರೆ. ಇವರಿಗೆ ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಸಂಯೋಜನೆ ಇದೊಂದು ನಾನು ಮಾಡ್ತಾ ಇರುವಂಥ ಕೆಲಸ ಅಲ್ಲ, ನಾನು ನೆಪ ಮಾತ್ರಕ್ಕೆ. ಹಾಗೆ ಇದರ ನೇತೃತ್ವವನ್ನು ವಹಿಸಿಕೊಂಡು ಅವರು ನಮ್ಮ ಟೀಮ್ SRK ಈ ಕಾರ್ಯಕ್ರಮದ ಕ್ಯಾಪ್ಟನ್ ಮಾಧವ ತೆಂಕಿಲ ಇವರಿಗೂ ಹಾಗೂ ನಮ್ಮ ಟೀಮ್ SRK ಎಲ್ಲರಿಗೂ ಪ್ರತಿಯೊಬ್ಬರಿಗೂ
ನಾನು ಸ್ವಾಗತವನ್ನು ಕೋರ್ತಾ ಆಗಮಿಸಿದಂಥ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತಗಳನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಹಸನ್ಮುಖಿಯಾಗಿರುವ ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಕಾಯಕದ ಹಿಂದಿನ ಶಕ್ತಿಯಾಗಿರುವ ಬರಲಿರುವ ಮುಂದಿನ ಪೀಳಿಗೆಗಳ ಆಶಾದೀಪವಾಗಿರುವ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಕೇಶವ ಸರ್ ಇವರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಂದೆ ನಮ್ಮ ಹಿತೈಷಿಗಳು ಹಾಗೂ ನಮ್ಮ ಎಲ್ಲ SRK ಲ್ಯಾಡರ್ಸ್ನ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ನಿವೃತ್ತ ದೈಹಿಕ ಶಿಕ್ಷಕ ಶಿವರಾಮ್ ಎನೆಕಲ್ ಇವರಿಂದ ಹಿತನುಡಿ. ಎಲ್ಲರಿಗೂ ನಮಸ್ಕಾರ. ಸಾಂದೀಪ ವಿಶೇಷ ಚೇತನ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕೋರುತ್ತಾ SRK ಲ್ಯಾಡರ್ಸ್ ಈ ವರ್ಷ ವಿಶೇಷವಾಗಿ 25ನೇ ವರ್ಷವನ್ನು ಆಚರಿಸತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಹಾಕಿಕೊಂಡು ಅದರಲ್ಲೂ ಬಹುಶಃ ಮಾನವ ಜನ್ಮ ಅಂತೇಳಿದರೆ ಶ್ರೇಷ್ಠವಾಗಿರತಕ್ಕಂಥ ಜನ್ಮ. ಈ ಜನ್ಮದಲ್ಲಿ ಜನಿಸಿದವರು ಸಮಾಜಕ್ಕೆ ಏನಾದರೊಂದೊಂದು ಅರ್ಪಿಸಬೇಕು, ಆ ಮುಖಾಂತರ ಸಮಾಜದಿಂದ ಗಳಿಸಿಕೊಂಡಂಥ ಏನಾದರೂ ಒಂದಷ್ಟು ಸಂಪತ್ತನ್ನು ಸಮಾಜಕ್ಕೆ ವಿನಿಯೋಗಿಸಿಕೊಳ್ಬೇಕು ತೇಳುವಂಥ ದೃಷ್ಟಿಯಲ್ಲಿ ನಮ್ಮ SRK ಲ್ಯಾಡರ್ಸ್ನ ಚೇರ್ಮನ್ ಅಧ್ಯಕ್ಷರು ಈ ಸಂಸ್ಥೆ ನಡೆಸತಕ್ಕಂಥ ಕೇಶವರ ಒಂದು ಕನಸು ಖಂಡಿತವಾಗಿ ಕೂಡ ಈ ವರ್ಷ ಅತ್ಯಂತ ಯಶಸ್ವಿಯಾಗಿ ಜರಗಲಿ ಅಂತ ಶುಭವನ್ನು ಹಾರೈಸಿಕೊಂಡು ಈ ದಿವಸದ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನನ್ನ ಮಿತ್ರ ಹಾಗೂ ತಾಲೂಕಿನ ಒಬ್ಬ ಅತ್ಯುತ್ತಮ ಶಿಕ್ಷಕರು, ನಾವು ಈ ಎಲ್ಲ ಪರಿಸರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರತಕ್ಕಂಥ ಅಬ್ರಾಮ್ ಸರ್ ಅವರೇ, ಅದೇ ರೀತಿ ಬಹುಶಃ ಏನಾದರೂ ಸಮಾಜಕ್ಕೆ ಒಬ್ಬರು ಜನನಾಯಕರಾಗಿದ್ದುಕೊಂಡು ಒಂದು ಪಕ್ಷದ ರಾಜಕೀಯ ಧುರೀಣರಾಗಿದ್ದುಕೊಂಡು ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಸಮಾಜಕ್ಕೆ ವಿಶೇಷವಾಗಿರತಕ್ಕಂಥ ಸೇವೆಯನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರ ಹಿರಿಯರು, ಅವರ ತಂದೆಯವರು ಕೂಡ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಮುನ್ನಡೆಯತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನಮ್ಮ ಹಿತೈಷಿಗಳು, ಮಿತ್ರರು, ನಮಗೆಲ್ಲ ಪೂರಕವಾಗಿ ಎಲ್ಲ ಸಹಕಾರ ನೀಡತಕ್ಕಂಥ MB ಸದಾಶಿವರವರೇ ಹಾಗೂ ವೇದಿಕೆಯಲ್ಲಿ ಆಸನರಾಗಿರತಕ್ಕಂಥ ಸುದ್ದಿ ಪತ್ರಿಕೆ ಮಾಧ್ಯಮದ ಪ್ರತಿನಿಧಿಗಳೇ, ಅದೇ ರೀತಿ ಈ ಸಂಸ್ಥೆಯ ಅಧ್ಯಕ್ಷರಾಗಿರಂಥ ಕೇಶವರವರೇ, ನನ್ನ ಮಿತ್ರ ನಾಗೇಶ್ ಕೆಡೆಂಜಿಯವರೇ, ನನ್ನ ಗುರುಗಳು ಆಗಿರತಕ್ಕಂಥ ರಾಧಾಕೃಷ್ಣ ಸರ್ ಅವರ ಮಿಸಸ್ ಅವರೇ ಮತ್ತು MB ಫೌಂಡೇಶನ್ನ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯಾಗಿರತಕ್ಕಂಥ ಹರಿಣಿ ಸದಾಶಿವರವರೇ, ಎಲ್ಲ ಅಧ್ಯಾಪಕ ಮಿತ್ರರೇ, ಅದೇ ರೀತಿ ಈ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಎಲ್ಲ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಶ್ರಮಿಸತಕ್ಕಂಥ ಎಲ್ಲ ಈ ಸಂಸ್ಥೆಯ ಸದಸ್ಯರೇ, ಕುಟುಂಬದವರೇ, ವಿಶೇಷವಾಗಿ ನನ್ನ ಶಿಷ್ಯಂದರು ಬೇರೆ ಇಬ್ಬರಿದ್ದಾರೆ, ಲತಾ ಮತ್ತು ದಿನೇಶ್ರವರೇ, ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿಕೊಂಡು ನಾನು ಈಗಾಗಲೇ ಹೇಳಿದೆ, ಬಹುಶಃ ಜೀವನ ಅಂತ ಹೇಳುವಂಥದ್ದು ಮನುಷ್ಯನ ಜೀವನದಲ್ಲಿ ಬೇಕಾದಷ್ಟು ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತೇವೆ. ಆದರೆ ಈ ಸಮಾಜದಲ್ಲಿರತಕ್ಕಂಥ ಮೊನ್ನೆ ಹರಿಣಿ ಸದಾಶಿವರವರೊಂದು ಮಾತನ್ನು ಹೇಳಿದರು, ನಾವು ಅವರ ಬಗ್ಗೆ, ಈ ದಿವ್ಯಾಂಗಚೇತನರ ಬಗ್ಗೆ ನಾವು ಅನುಕಂಪ ಬೇಡ, ನಾವು ಅವರೊಟ್ಟಿಗೆ ಪ್ರೀತಿಯಿಂದ ಇರೋಣ ಅಂತ. ನಾವೆಷ್ಟೋ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ಬಹುಶಃ MB ಸದಾಶಿವರು ಇರ್ಬೋದು, ಹರಿಣಿಯವರಿರ್ಬೋದು, ಆ ಸಂಸ್ಥೆಗೆ ಹೋದಾಗ ಆ ಪ್ರೀತಿಯನ್ನು ಕೊಟ್ಟಾಗ ಬಹುಶಃ ಅವರ ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ನಂಬಿಕೊಂಡು ಬಂದವರು. ಬಹುಶಃ ಅವರನ್ನು ಎಷ್ಟು ನಾವು ಕೂಡ ಹೊಗಳಿದರೂ ಅಥವಾ ನಾವು ಎಷ್ಟು ಅವರ ಬಗ್ಗೆ ಹೇಳಿದರೂ ಕೂಡ ಅದು ಕಡಿಮೆಯೇ ಸರಿ. ಏನೇ ಇರಲಿ, ಬಹುಶಃ ನಮ್ಮ ತಾಲೂಕಿನಲ್ಲಿ ಈ ಒಂದು ಸಮಾಜದ ದಿವ್ಯಾಂಗಚೇತನರನ್ನು ಒಂದು ಶಾಲೆಯನ್ನು ಮಾಡುವುದರ ಮುಖಾಂತರ ಅವರ ಜೀವನ ಕೂಡ ಒಂದು ಬದುಕನ್ನು ಕೊಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಇರುವುದು ನಮಗೆಲ್ಲರಿಗೂ ಕೂಡ ನಮ್ಮ ಒಡನಾಡಿಗಳಾಗಿದ್ದುಕೊಂಡು ನಮಗೆ ತುಂಬ ಸಂತೋಷದ ವಿಷಯ.
ಆ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಸಂಸ್ಥೆಗೆ ಬಂದು ಬಹುಶಃ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಡುವುದರ ಮುಖಾಂತರ ಕೇಶವರು ಕೂಡ ಹಾಗೆ ಬಹುಶಃ ಈ ಒಂದು ಸಂಸ್ಥೆಯಲ್ಲಿ ದುಡಿಯತಕ್ಕಂಥ ವ್ಯಕ್ತಿಗಳಿದ್ದಾರೆ, ದುಡಿಯೋರಿದ್ದಾರೆ, ಕುಟುಂಬದವರಿದ್ದಾರೆ. ಎಲ್ಲರಿಗೂ ಕೂಡ ಬಹುಶಃ ಒಂದು ಇಂಡಸ್ಟ್ರಿಯನ್ನು ಕಟ್ಟಿಕೊಂಡು ಬೇಕಾದಷ್ಟು ಶ್ರೀಮಂತಿಕೆಯನ್ನು ಪಡೆದುಕೊಂಡು ಅವರಷ್ಟಕ್ಕೆ ಅವರು ಇದನ್ನು ಬೆಳೆಸಿಕೊಂಡು ಹೋಗ್ಬೋದು. ಆದರೆ ಸಮಾಜಕ್ಕೂ ಕೂಡ ಏನಾದರೂ ಕೊಡಬೇಕು. ಎಲ್ಲಿಯೂ ಕೇಳಿದರೂ ಕೂಡ ಅವರು ನಾನು ಕೊಡುವುದಿಲ್ಲ ಅಂತ ಹೇಳೋದಿಲ್ಲ. ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಯಾವುದೇ ಒಂದು ದೇವಸ್ಥಾನ ಇರಲಿ, ಒಂದು ಶಾಲೆ ಇರಲಿ, ಯಾವುದಕ್ಕೂ ಕೂಡ ಅವರು ದಾನಿಗಳಾಗಿ ಸಹಕರಿಸುವವರು. ಈ ಸಂಸ್ಥೆಯನ್ನು ಇಟ್ಟುಕೊಂಡು ಇಲ್ಲಿರತಕ್ಕಂಥ ಏನು ಕೆಲಸಗಳನ್ನು ಮಾಡತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಒಂದು ಪೂರಕವಾಗಿರತಕ್ಕಂಥ ವಾತಾವರಣವನ್ನು ಕಲ್ಪಿಸಿಕೊಂಡು ಬಹುಶಃ ಅವರನ್ನೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅವರ ಮುಖಾಂತರನೇ ಈ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಕೇವಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವುದಲ್ಲ, ನೀವು ಕೂಡ ಸಮಾಜದೊಟ್ಟಿಗೆ ಬೆರಿಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಿಮ್ಮನ್ನು ಕೂಡ ತೊಡಗಿಸಿಕೊಂಡಿರುತ್ತಲ್ಲ, ಈ ಒಂದು ಉದ್ದೇಶ ಅವರ ಹತ್ರ ಇದೆಯಲ್ಲ, ಇದಕ್ಕೆ ನಾವು ನಿಜವಾಗಿಯೂ ಕೂಡ ಶ್ಲಾಘಿಸಲೇಬೇಕಾದಂಥ ವಿಷಯ. ಈ ದೃಷ್ಟಿಯಲ್ಲಿ ಈ ವರ್ಷದ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಹೇಳಿದ್ದಾರೆ, ಮೇಯಲ್ಲಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಅವರ ಮನೆ ಹತ್ತಿರ ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಕೂಡ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಆ ದೃಷ್ಟಿ ಇಟ್ಟುಕೊಳ್ಳಲಿಕ್ಕೆ ಈಗಾಗಲೇ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಏನೇ ಇರಲಿ, ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಿರತಕ್ಕಂಥ ಕೇಶವರ ಜೀವನ ಇನ್ನೂ ಕೂಡ ಎತ್ತರಕ್ಕೆ ಹೋಗಲಿ. ಅವರ ಕುಟುಂಬಸ್ಥರಿಗೆ, ಇಲ್ಲಿ ದುಡಿಯತಕ್ಕಂಥ ಎಲ್ಲ ಕೆಲಸಗಾರಗಳ ವಿಶೇಷವಾಗಿರತಕ್ಕಂಥ ಒಂದು ಸ್ಥಾನಮಾನಗಳು ಈ ಸಮಾಜದಲ್ಲಿ ದೊರೆಯಲಿ. ಇವತ್ತು ಕರೆಸಿ ಈ ಮಕ್ಕಳಿಗೆ ಕೂಡ ಒಟ್ಟಿಗೊಂದು ನಾವೆಲ್ಲ ಸೇರತಕ್ಕಂಥ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮಗೆಲ್ಲರಿಗೂ ಕೂಡ ಖುಷಿಯನ್ನು ತಂದಿರತಕ್ಕಂಥ MB ಸದಾಶಿವರು ಮತ್ತು ಅವರ ತಂಡಕ್ಕೆ, ಅದೇ ರೀತಿ ಇಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ನಮ್ಮ ಕೇಶವರವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನನಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಎಲ್ಲರಿಗೂ ಕೂಡ ಶುಭವಾಗಲಿ. ಜೀವನದಲ್ಲಿ ಸಮಾಜಮುಖಿ ಕಾರ್ಯಕ್ರಮ ತುಂಬ ಮುಖ್ಯ ಅಂತ ಹೇಳಿ ನಮ್ಮನ್ನೆಲ್ಲ ಹುರಿದುಂಬಿಸಿದ ಶಿವರಾಮ್ ಎನೆಕಲ್ ಇವರಿಗೂ ಕೂಡ ಧನ್ಯವಾದಗಳು. ಮುಂದೆ ಜನಸೇವೆಯೇ ಜನಾರ್ದನ ಸೇವೆ, ಅಂದರೆ ಜನಸೇವೆ ಎಂಬುದು ದೇವರ ಸೇವೆ. ಭಗವಂತ ನಮಗೆ ಕೊಟ್ಟಿದ್ದರಲ್ಲಿ ತೃಪ್ತಿಯಲ್ಲಿ ತಾನು ಬದುಕಬೇಕು, ಉಳಿದವರು ಬದುಕಲ್ಲಿ ನೆರವಾಗಬೇಕು ಎಂಬುದು ನಮ್ಮ ಬದುಕನ್ನು ರೂಪಿಸಿಕೊಂಡು ಅದೆಷ್ಟೋ ಸಮಾಜಮುಖಿ ಸೇವೆಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿಕೊಂಡು SRK ಲ್ಯಾಡರ್ಸ್ ಈ ವೇದಿಕೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ಗೌರವಪೂರ್ವಕವಾದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ದಿನೇಶ್ ಇವರು ನಡೆಸಿಕೊಡಲಿದ್ದಾರೆ. ಹಲೋ. MB ಫೌಂಡೇಶನ್ ಅನ್ನುವಂತಹದ್ದು ಸುಳ್ಯ ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಲ್ಲಿ ಕೂಡ ಬಹಳಷ್ಟು ಹೆಸರನ್ನು ಗಳಿಸಿದಂತಹ ಒಂದು ಸಂಸ್ಥೆ. ಶ್ರೀಯುತ MB ಸದಾಶಿವ ದಂಪತಿಗಳ ನೇತೃತ್ವದಲ್ಲಿ ಈ ಒಂದು ಫೌಂಡೇಶನ್ ಬಹಳಷ್ಟು ಅಂದರೆ ಸಮಾಜಮುಖಿ ಕೆಲಸದೊಂದಿಗೆ ಸುಳ್ಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದೆ. ಶ್ರೀಯುತ MB ಸದಾಶಿವ ಇವರು ಕೇವಲ ಶೈಕ್ಷಣಿಕ ಕ್ಷೇತ್ರ ಮಾತ್ರವಲ್ಲದೆ ಸಾಮಾಜಿಕ, ರಾಜಕೀಯ ಹಾಗೂ ಇತರ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಒಬ್ಬ ಯುವ ನೇತಾರ ಅಂತಲೇ ಅವರನ್ನು ನಾವು ಕರಿಬೋದು. ಸುಳ್ಯದ ಅಥವಾ ತಾಲೂಕಿನ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ತಮ್ಮನ್ನು ನಿರಂತರವಾಗಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತಾ ಸುಳ್ಯದ ಜನತೆಯಲ್ಲಿ ಒಂದು ಹೆಸರನ್ನು ಉಳಿಸಿಕೊಂಡು ಬಂದಿರುವಂತಹ ಒಬ್ಬ ಅದ್ಭುತ ವ್ಯಕ್ತಿ. ಅದರಲ್ಲೂ ಸಮಾಜದಲ್ಲಿ ಯಾರು ವಿಶೇಷವಾಗಿ ಗುರುತಿಸಲ್ಪಡ್ತಾರೋ ಅದರಲ್ಲೂ ವಿಶೇಷ ಚೇತನ ಮಕ್ಕಳ ಒಂದು ಸಂಸ್ಥೆಯನ್ನು ಕಟ್ಟಿ ಆ ವಿಶೇಷ ಮಕ್ಕಳಿಗೆ ವಿಶೇಷ ರೀತಿಯಾದಂತಹ ಒಂದು ತರಬೇತಿಯನ್ನು, ಒಂದು ಶಿಕ್ಷಣವನ್ನು ನೀಡಿ ಆ ಮೂಲಕ ತಮ್ಮ ಜೀವನವನ್ನು ಒಂದು ಕೃತಾರ್ಥನಾಗಿ ಮಾಡಿಕೊಳ್ಳುವಂತಹ ಒಂದು ಬಯಕೆ ಅವರದು. ಆ ಒಂದು ಸದುದ್ದೇಶದಿಂದ ಇವತ್ತು ಸುಳ್ಯದಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಸಾಗ್ತಾ ಇದೆ, ಯಶಸ್ಸಿನ ಕಡೆ ಸಾಗ್ತಾ ಇದೆ. ಇವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುವವರು ಅವರ ಶ್ರೀಮತಿಯವರು, ಶ್ರೀಮತಿ ಹರಣಿ ಸದಾಶಿವ ಇವರು. ಈ ಶಾಲೆಯ
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಲಿಕ್ಕೆ ಬೇಕಾಗಿ ವಿಶೇಷ ತರಬೇತಿಯನ್ನು ಪಡೆದು ಈ ವಿದ್ಯಾರ್ಥಿಗಳಿಗೆ ಇತರ ಶಿಕ್ಷಕಿಯರೊಂದಿಗೆ ಸೇರಿಕೊಂಡು ಅವರನ್ನು ಸಮಾಜದಲ್ಲಿ ಮುನ್ನೆಲೆಗೆ ಕರೆತರುವಂತಹ ಒಂದು ವಿಶೇಷ ಪ್ರಯತ್ನವನ್ನು ಮಾಡುವಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ. ಹೀಗೆ ಈ ಒಂದು MB ಫೌಂಡೇಶನ್ನ ಆಡಳಿತದಲ್ಲಿ ಇವತ್ತು ಸಂದೀಪ್ ವಿಶೇಷ ಮಕ್ಕಳ ಶಾಲೆ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಈ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ನಾವು ನಿಮಗೆ ಯಾವುದೇ ರೀತಿಯ ಸನ್ಮಾನವನ್ನು ಮಾಡಿದರೂ ಸಾಲದು. ಆದರೂ SRK ಈ ಬೆಳ್ಳಿ ಹಬ್ಬದ ವರ್ಷದ ಪ್ರಯುಕ್ತ ನಿಮ್ಮನ್ನು ಗುರುತಿಸುವಂತಹ ಒಂದು ಕೆಲಸವನ್ನು ನಾವಿವತ್ತು ಮಾಡುವರಿದ್ದೇವೆ. ದಯವಿಟ್ಟು ಶ್ರೀಯುತ MB ಸದಾಶಿವ ದಂಪತಿಗಳು ನಮ್ಮ ಈ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು ಅಂತ ನಾವು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಅತಿಥಿ ಗಣ್ಯರು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಾಜದಲ್ಲಿ ತಮ್ಮ ಸೇವೆ ಇನ್ನು ಮುಂದಕ್ಕೂ ಉತ್ತರವಾಗಿ ಮುನ್ನುಗ್ಗಲಿ. ನಿಮ್ಮ ಸೇವೆ ಸಮಾಜಕ್ಕೆ ಇನ್ನೂ ಅಗತ್ಯವಾಗಿದೆ. ನಿಮ್ಮ ಸೇವೆಗೆ ನಮ್ಮ ಬೆಂಬಲವಿದೆ. ನಿಮ್ಮೊಂದಿಗೆ ನಾವಿದ್ದೇವೆ. ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ನಿರಂತರವಾಗಿ ಬೆಂಬಲವನ್ನು ನೀಡುತ್ತೇವೆ. ಇಂತಹ ವಿಶೇಷ ಮಕ್ಕಳು ಮುಂದಿನ ದಿನಗಳಲ್ಲಿ ವಿಶೇಷ ಚೇತನರಾಗಿ ಹೊರಹೊಮ್ಮಲಿ. ಇದಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ಧನ್ಯವಾದಗಳು ಶ್ರೀಯುತ MB ಸದಾಶಿವ ಹಾಗೂ ಶ್ರೀಮತಿ ಹರಣಿ ಸದಾಶಿವ ಇವರಿಗೆ. ಮುಂದೆ ವಿಶೇಷ ಮಕ್ಕಳು, ವಿಶೇಷ ಶಾಲೆ ಈ ಎರಡು ಅಥವಾ ಇದನ್ನು ಮುನ್ನಡೆಸುವಂತಹ ಆಡಳಿತ ಮಂಡಳಿ ಇದ್ದರೆ ಸಾಲದು. ಈ ವಿಶೇಷ ಮಕ್ಕಳಿಗೆ ತರಬೇತಿಯನ್ನು ನೀಡುವುದು ಕೂಡ ಒಂದು ವಿಶೇಷ. ಈ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಹಿಂದೆ ನಾವೊಮ್ಮೆ ಈ ವಿದ್ಯಾಸಂಸ್ಥೆಗೆ ನಾವು ಭೇಟಿಯನ್ನು ಕೊಟ್ಟಿದ್ದೆವು. ಆ ಸಂದರ್ಭದಲ್ಲಿ ನಾವು ಅಲ್ಲಿನ ವಿದ್ಯಾರ್ಥಿಗಳ ಚಲನವಲನ ಹಾಗೂ ಅವರ ಚಟುವಟಿಕೆಗಳನ್ನು ಗಮನಿಸಿದಾಗ ನಮಗನಿಸಿತು, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವುದು ಬಹಳಷ್ಟು ಸುಲಭ. ಆದರೆ ಈ ವಿಶೇಷ ಮಕ್ಕಳಿಗೆ ಶಿಕ್ಷಣವನ್ನು ಅಥವಾ ಅವರಿಗೆ ತರಬೇತಿಯನ್ನು ನೀಡುವುದು ಬಹಳಷ್ಟು ಕಷ್ಟಕರ. ಯಾಕೆಂತ ಹೇಳಿದರೆ ಎಲ್ಲರೂ ಬೇರೆ ಬೇರೆ ವಿಭಿನ್ನ ರೀತಿಯ ವಿದ್ಯಾರ್ಥಿಗಳನ್ನು ನಾವಲ್ಲಿ ಗಮನಿಸಿದ್ದೇವೆ. ಒಬ್ಬರು ಒಂದು ಕಡೆ ಇದ್ದರೆ ಇನ್ನೊಬ್ಬರು ಇನ್ನೊಂದು ಕಡೆ. ಕೆಲವೊಂದು ವಿದ್ಯಾರ್ಥಿಗಳ ಜೊತೆಗೆ ಒಬ್ಬೊಬ್ಬರು ಶಿಕ್ಷಕರು ಅವರನ್ನು ಹಿಂಬಾಲಿಸುವುದು, ಇದನ್ನೆಲ್ಲ ನಾವು ಅಲ್ಲಿ ಗಮನಿಸಿದ್ದೇವೆ. ಹೀಗೆ ಈ ಒಂದು ವಿಶೇಷ ಮಕ್ಕಳ ತರಬೇತಿಯಲ್ಲಿ ತೊಡಗಿಸಿಕೊಂಡು ಇವರನ್ನು ಸಮಾಜದಲ್ಲಿ ಒಂದು ವಿಶೇಷ ಚೇತನರನ್ನಾಗಿ ಗುರುತಿಸಿಕೊಳ್ಳುವಂತೆ ಮಾಡುವಲ್ಲಿ ತಮ್ಮ ನಿರಂತರ ಶ್ರಮವನ್ನು ವಹಿಸ್ತಾ ಇರುವಂಥವರು ಅಲ್ಲಿನ ಶಿಕ್ಷಕ ವೃಂದ. ಹೀಗೆ ಈ MB ಫೌಂಡೇಶನ್ನ ಖಜಾಂಚಿಗಳು ಆಗಿರುವಂತಹ ಶ್ರೀಮತಿ ಪುಷ್ಪ ರಾಧಾಕೃಷ್ಣ ಮೇಡಮ್, ದಯವಿಟ್ಟು ವೇದಿಕೆಗೆ ಬನ್ನಿ. ಅದೇ ರೀತಿ ಶ್ರೀಮತಿ ಸೌಮ್ಯ, ಶ್ರೀಮತಿ ಸುಜಾತ, ಹಾಗೆ ಕುಮಾರಿ ಫಾತಿಮಾತ್ ರಾಮ್ಲಾ. ನಿಜವಾಗಲೂ ಇವರ ಆ ಒಂದು ಮಕ್ಕಳ ಮೇಲಿರುವಂತಹ ಕಳಕಳಿ, ಅವರ ಮೇಲಿರುವಂತಹ ಪ್ರೇಮ, ಅವರನ್ನು ತರಬೇತಿಯನ್ನು ಗೊಳಿಸ್ತಿರುವಂತಹ ಒಂದು ವಿಶೇಷ ರೀತಿಯನ್ನು ಕಂಡಾಗ ನಮಗೂ ಕೂಡ ಇದೊಂದು ಅದ್ಭುತ ಕಲೆ ಅಂತಲೇ ನಾವು ಭಾವಿಸ್ತಾ ಇದ್ದೇವೆ.
ಸಾಮಾನ್ಯ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದೇ ಇವತ್ತಿನ ಕಾಲದಲ್ಲಿ ಒಂದು ಸವಾಲಿನ ಕೆಲಸ. ಅದರಲ್ಲೂ ಇಂತಹ ಮಕ್ಕಳನ್ನು ಸಮಾಜದಲ್ಲಿ ಮುಂದೆ ಬರುವಂತೆ ತರಬೇತಿಯನ್ನು ಗೊಳಿಸುವುದರಲ್ಲಿ ಇವರ ಪಾತ್ರ ಬಹಳಷ್ಟು ಮುಖ್ಯವಾದುದು. ನೀತಾ ಮತ್ತು ಪ್ರತಿಭಾ ಬನ್ನಿ. ಎಲ್ಲ ಶಿಕ್ಷಕಿಯರು ನಿಮ್ಮ ಈ ನಿಸ್ವಾರ್ಥ ಸೇವೆಗೆ ಇಡೀ ಸಮಾಜವೇ ಆಭಾರಿಗಳು. ಮುಂದೆಯೂ ನಿಮ್ಮ ಸೇವೆ ಇಂತಹ ಮಕ್ಕಳಿಗಾಗಿ ಇನ್ನಷ್ಟು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಇದೊಂದು ದಾರಿದೀಪವಾಗಲಿ. ಹಿರಿಯರು ಹೇಳ್ತಾರೆ, ನಗುವ ಕಣ್ಗಳ ಹಿಂದೆ ಕಣ್ಣೀರಿರುತ್ತದೆ, ಕೋಪಿಸುವ ಕಣ್ಗಳ ಹಿಂದೆ ಪ್ರೀತಿ ಇರುತ್ತದೆ, ಗೆಲುವಿನ ಕಣ್ಗಳ ಹಿಂದೆ ಪರಿಶ್ರಮ ಇರುತ್ತದೆ ಅಂತ. ನಿಜವಾಗೂ ಈ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ನಿಮ್ಮ ಪಾತ್ರ ಬಹಳಷ್ಟು ಮುಖ್ಯವಾದುದು. MB ಫೌಂಡೇಶನ್ನ ಈ ವಿಶೇಷ ಸಾಂದೀಪ್ ವಿಶೇಷ ಶಾಲೆಯ ಎಲ್ಲ ಶಿಕ್ಷಕರು, ಮುಂದೆಯೂ ನಿಮ್ಮ ಸೇವೆ ನಿರಂತರವಾಗಿರಲಿ. ನಿಮ್ಮ ಗರಡಿಯಲ್ಲಿ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಸಮಾಜದಲ್ಲಿ ಇನ್ನಷ್ಟು ಮಕ್ಕಳಿಗೆ ನಿಮ್ಮ ಸೇವೆ ಲಭ್ಯವಾಗಲಿ. ಎಲ್ಲ ಶಿಕ್ಷಕಿಯರಿಗೂ ಕೂಡ SRK ವತಿಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರೊಂದಿಗೆ ಇನ್ನೂ ಶಿಕ್ಷಕರು ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಮತಿ ತೇಜಾವತಿ, ಶ್ರೀಮತಿ ಮೀನಾಕ್ಷಿ ಹಾಗೂ ಇವರೊಂದಿಗೆ ಹೆಗಲನ್ನು ಕೊಟ್ಟು ಸಂಸ್ಥೆಯಲ್ಲಿ ದುಡಿಯುತ್ತಾ ಇರುವಂತಹ ಶ್ರೀಮತಿ ಸತ್ಯವತಿ. ಎಲ್ಲ ಶಿಕ್ಷಕಿಯರು ವೇದಿಕೆಗೆ ಬನ್ನಿ. ಕನಸೆಂದರೆ ನಿದ್ದೆಯಲ್ಲಿ ಕಾಣುವುದಲ್ಲ, ಯಾವುದು ನಿಮಗೆ ನಿದ್ದೆ ಮಾಡಲು ಬಿಡುವುದಿಲ್ಲವೋ ಅದನ್ನು ಕನಸು ಅಂತ ನಾವು ಕರಿತೇವೆ. ಅಂತಹ ಕನಸನ್ನು ನಾವು ಕಾಣಬೇಕಾಗಿದೆ. ನಿದ್ದೆಯಲ್ಲಿ ಕನಸನ್ನು ಕಾಣುವುದು ಸಾಮಾನ್ಯ, ಆದರೆ ಕನಸನ್ನು ಕಾಣಲು ನಿದ್ದೆ ಮಾಡದೆ ಕನಸನ್ನು ಕಾಣುವಂಥದ್ದು ಅದು ಸಾಧನೆ. ಸ್ವಾತಿ ಮತ್ತು ವಿವಿಟ ಹಾರ ಅರ್ಪಣೆ ಮಾಡಬೇಕು. ನಾವು ಕೇವಲ ನಿಮ್ಮನ್ನು ಗುರುತಿಸುವಂತಹ ಒಂದು ಕೆಲಸವನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಸೇವೆ ಇದು ನಿರಂತರವಾಗಿರಲಿ. ಸಮಾಜಮುಖಿ ಚಟುವಟಿಕೆಗಳು ಯಾವ ರೀತಿ MB ಫೌಂಡೇಶನ್ನಿಂದ ನಡೀತಾ ಇದೆಯೋ ಅದರಲ್ಲಿ ನೀವು ಕೈ ಜೋಡಿಸಿದ್ದೀರಾ. MB ಫೌಂಡೇಶನ್ನ ಏಳಿಗೆಯಲ್ಲಿ ನಿಮ್ಮದು ಕೂಡ ಪಾಲಿದೆ. ಇಂತಹ ಒಂದು ಅತ್ಯುತ್ತಮ ಶಿಕ್ಷಕರ ತಂಡವನ್ನು ಹೊಂದಿರುವಂತಹ MB ಫೌಂಡೇಶನ್ ಅಥವಾ ಸಾಂದೀಪ್ ವಿಶೇಷ ಶಾಲೆ
ಎಲ್ಲ ಶಿಕ್ಷಕಿಯರಿಗೂ ನಮ್ಮ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಿದಂತಹ ಎಲ್ಲ ನಮ್ಮ ಸಾಂದೀಪ್ ವಿದ್ಯಾಸಂಸ್ಥೆಯ ಶಿಕ್ಷಕಿಯರಿಗೆ ಮತ್ತೊಮ್ಮೆ ನಾವು ಆಭಾರಿಗಳಾಗಿದ್ದೇವೆ. ಎಲ್ಲ ಶಿಕ್ಷಕ ವೃಂದಕ್ಕೆ ಹಾಗೂ MB ಫೌಂಡೇಶನ್ನ ಅಧ್ಯಕ್ಷರು, ಮುಖ್ಯೋಪಾಧ್ಯಾಯರು, ಅದೇ ರೀತಿ ಖಜಾಂಜಿಗಳು ಎಲ್ಲರೂ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಹಾಜರಿದ್ದಾರೆ. ಎಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆನಪಿನಲ್ಲಿಡುವಂತಹ ಕಾರ್ಯಕ್ರಮವನ್ನಾಗಿ ನೀವು ಮಾರ್ಪಾಡು ಮಾಡಿದ್ದೀರಾ. ತಮಗೆಲ್ಲರಿಗೂ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದು SRK ಲ್ಯಾಡರ್ಸ್ ಇದರ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಸರಣಿ ಕಾರ್ಯಕ್ರಮದ 3ನೇ ಕಾರ್ಯಕ್ರಮ. ಈ ಮೊದಲು ನಾವು ರಕ್ತದಾನ ಶಿಬಿರದಿಂದ ಪ್ರಾರಂಭಿಸಿ ವಿಶೇಷ ಮಕ್ಕಳ ಶಾಲೆಗೆ ಭೇಟಿಯನ್ನು ನೀಡೋದರ ಮುಖಾಂತರ ಇವತ್ತು ವಿಶೇಷ ಮಕ್ಕಳೊಂದಿಗೆ SRK ಒಂದು ದಿನ ಎಂಬಂತಹ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೆವು. ಇದೀಗ ಈ ವಿಶೇಷ ಚೇತನರು ನಿಮಗೆ ನಮ್ಮಿಂದ ಅಂದರೆ SRK ಇಂದ ಒಂದು ಕಿರು ಕಾಣಿಕೆ ಇದನ್ನು ಬಂದು ಪಡ್ಕೊಳ್ಬೇಕು ಅಂತ ನಾವೆಲ್ಲ ಈ ವಿಶೇಷ ಮಕ್ಕಳಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ. ಮೊದಲಿಗೆ ಪ್ರದೀಪ್ ಬನ್ನಿ, ವೇದಿಕೆಗೆ ಬನ್ನಿ. ಇದನ್ನು ನಮ್ಮ ಸಂಸ್ಥೆಯ ಮಾಲಕರು ಶ್ರೀಯುತ ಕೇಶವಗೌಡ ಅಮೈ ಇವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇವೆ. ದೃಶ್ಯ ಯಶ್ವಿನ್, ಅಗಸ್ಟಿನ್, ಆಶ್ವೇರ್, ಮಯೂರ, ಶರಣ್, ಹರ್ಷಿತ್. ಇದು SKಯ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮದ 3ನೇ ಕಾರ್ಯಕ್ರಮ. ಇನ್ನು ಹಲವಾರು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು SRK ವತಿಯಿಂದ ನಡೀಲಿಕ್ಕಿದೆ. ಸರ್ಕಾರಿ ಸಂಸ್ಥೆಯಲ್ಲಿ ಶ್ರಮದಾನ, ಬಡ ರೋಗಿಗಳಿಗೆ ಹಣ್ಣು ಹಂಪಲಿನ ವಿತರಣೆ, ಅದೇ ರೀತಿ ಕೃಷಿಯ ಬಗ್ಗೆ ವಿಶೇಷವಾದಂತಹ ಒಂದು ತರಬೇತಿ, ಹಾಗೆ ವೈದ್ಯಕೀಯ ತಪಾಸಣೆ, ಹೀಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಮ್ಮ SRK ವತಿಯಿಂದ ಈ ವರ್ಷವಿಡೀ ನಿರಂತರವಾಗಿ ಸಾಗಲಿದೆ. 2023 ಹಾಗೂ 2024 ನಾವು SRKಯ ಬೆಳ್ಳಿ ಹಬ್ಬದ ವರ್ಷ ಅಂತ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದೆಲ್ಲದರ ಹಿಂದಿನ ಶಕ್ತಿ ಶ್ರೀಯುತ ಕೇಶವಗೌಡ ಅಮೈ ಇವರ ಈ ಒಂದು ಕನಸು 25 ವರ್ಷಗಳ ಹಿಂದೆ ಹುಟ್ಟಿದಂತಹ ಕನಸು ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಿಸುವುದರ ಮುಖಾಂತರ ಸಾಕಾರಗೊಳ್ತಾ ಇದೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡರೂ ಕೂಡ ಅದು ಸಮಾಜಮುಖಿಯಾಗಿ ಇರುವಂತಹ ಕಾರ್ಯಕ್ರಮಗಳು. ಎಲ್ಲ ಮಕ್ಕಳನ್ನು ವಿಶೇಷವಾಗಿ ನಮ್ಮ SRK ಸಿಬ್ಬಂದಿಗಳು ಇವರನ್ನ ಚಪ್ಪಳೆ ಮುಖಾಂತರ ಈ ಮಕ್ಕಳನ್ನು ಪ್ರೋತ್ಸಾಹಿಸಿ ಈ ಮಕ್ಕಳಿಂದ ಇನ್ನು ವಿಶೇಷ
ಕಾರ್ಯಕ್ರಮಗಳು ಕೂಡ ಈ ಒಂದು ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ನಮ್ಮಿಂದ ಪ್ರೋತ್ಸಾಹವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ SRKಯ ಅಭಿನಂದನೆಗಳು. ಇದೇ ನಮ್ಮ ಈ ವಿದ್ಯಾರ್ಥಿಗಳಿಂದ ಮುಂದೆ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಂತಹ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀಯುತ ಅಬ್ರಾಹಂ ಸರ್ ಹಾಗೂ ನನ್ನ ಗುರುಗಳಾದಂತಹ ಶ್ರೀಯುತ ಶಿವರಾಮ್ ಮೇನಕಲ್ಲು, ಅದೇ ರೀತಿ MB ಫೌಂಡೇಶನ್ ಅಧ್ಯಕ್ಷರಾದಂತಹ ಶ್ರೀಯುತ MB ಸದಾಶಿವರವರು, ಹಾಗೆ ವೇದಿಕೆಯಲ್ಲಿರುವಂತಹ ನಮ್ಮ ಸಂಸ್ಥೆಯ ಮಾಲಕರು, ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಸುದ್ದಿ ಮಾಧ್ಯಮದ ಶ್ರೀಯುತ ಲೋಕೇಶ್ ಅವರು. ಸರ್, ತಮಗೆಲ್ಲರಿಗೂ ವಂದಿಸುತ್ತಾ ಮುಂದೆ ಸನ್ಮಾನಿತರ ಪರವಾಗಿ ಶ್ರೀಯುತ MB ಸದಾಶಿವ ಇವರು. ಈ ಒಂದು ಸುಂದರವಾದ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಅತ್ಯುತ್ತಮ ಗುರುಗಳು ಮತ್ತು ಎಲ್ಲ ಶಿಕ್ಷಕರ ಸಮುದಾಯದ ಸಂಘಟನೆಯ ಅಧ್ಯಕ್ಷರೂ ಆಗಿರುವ ಶ್ರೀ ಅಬ್ರಹಾಂ ಸರ್ ಅವರೇ, ನಮ್ಮಲ್ಲೂ ಇಲ್ಲಿ ಬರಮಾಡಿಸಿ ಸತ್ಕರಿಸಿ ನಮ್ಮ ಸೇವೆಯನ್ನು ಕೊಂಡಾಡಿ ಎಲ್ಲ ಮಕ್ಕಳನ್ನು ಮತ್ತು ಶಿಕ್ಷಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸಿದ ಶ್ರೀ SRK ಲ್ಯಾಡರ್ಸ್ನ ಶ್ರೀ ಕೇಶವ ಅವರೇ, ಹಾಗೆ ಈ ಭಾಗದಲ್ಲಿ ಮನೆ ಮಾತಾಗಿರುವ ಮಾಧ್ಯಮದ ಪ್ರತಿನಿಧಿಯಾಗಿ ಬಂದಿರುವ ಶ್ರೀ ಲೋಕೇಶ್ ಅವರೇ, ಆತ್ಮೀಯ ಮಿತ್ರರು, ಸಮಾಜ ಸೇವಕರಾಗಿರುವ ನಾಗೇಶ್ ಕೆಡಂಜಿಯವರೇ, ಹಾಗೆ ಚಿರಾಗ್ ಅವರೇ, SRK ಲ್ಯಾಡರ್ಸ್ನ ಕೇಶವರು ಮಾತಾಡುವಾಗ ಒಂದು ಮಾತು ಹೇಳಿದರು, ಟೀಮ್ SRK ಅಂತ. ಆ ಟೀಮ್ SRKಯ ಪ್ರತಿಯೊಬ್ಬ ಸಿಬ್ಬಂದಿಗಳನ್ನು, ಪ್ರತಿಯೊಬ್ಬ ಸದಸ್ಯರನ್ನು ಗೌರವಿಸ್ತಾ ಇಂದಿನ ಈ ಒಂದು ಪುಟ್ಟ ಕಾರ್ಯಕ್ರಮ ಅಂತ ಹೇಳಿ ಏನು ಕೇಶವರು ಹೇಳಿದರು, ನನಗಿದು ಅತ್ಯಂತ ಸಂತೋಷ ಕೊಟ್ಟ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಅನೇಕ ವರ್ಷಗಳಿಂದ ನಾವು ಈ ಒಂದು ಕ್ಷೇತ್ರದಲ್ಲಿದ್ದೇವೆ. ಆದರೆ ಯಾವುದೇ ಒಂದು ಕಾರ್ಪೊರೇಟ್ ಸಂಸ್ಥೆ, ಅದು MRPL ಇರ್ಬೋದು, MCF ಇರ್ಬೋದು, ದೊಡ್ಡ ದೊಡ್ಡ ಬ್ಯಾಂಕ್ಗಳು ಇದೆ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಹುಟ್ಟಿದ ಬ್ಯಾಂಕ್ಗಳಿರ್ಬೋದು, ಯಾರೂ ನಮ್ಮ ಕಡೆಗೆ ತಿರುಗಿ ನೋಡಲಿಲ್ಲ, ಯಾರೂ ನಮಗೆ ಏನೂ ಸಹಾಯವನ್ನು ಮಾಡಲಿಲ್ಲ. ಆದರೆ ಒಂದು ಪುಟ್ಟ SRK ಅನ್ನುವಂಥ ತನ್ನ ಸ್ವಂತ ಆತ್ಮವಿಶ್ವಾಸದಿಂದ, ಇಚ್ಛಾಬಲದಿಂದ ತಾನೇ ಕಟ್ಟಿದ ಸಂಸ್ಥೆಯನ್ನು ಬೆಳೆಸಿ ಆ ಮೂಲಕ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೇವೆ, ಸಾಮಾಜಿಕ ಜವಾಬ್ದಾರಿ ಒಂದು ಸಂಸ್ಥೆಯದ್ದು. ಸರ್ಕಾರ ನಿಗದಿಪಡಿದ ಹಾಗೆ ಸರ್ಕಾರದ ಕಾನೂನಿನ ಪ್ರಕಾರ ಆ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸುವ ನಿಟ್ಟಿನಲ್ಲಿ
ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿರುವುದು SRK ಲ್ಯಾಡರ್ಸ್. ಅದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಈ ಭಾಗದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆಗಳು ಹುಟ್ಟಿರ್ಬೋದು, ಅತ್ಯಂತ ಆರ್ಥಿಕವಾಗಿ ಪ್ರಬಲವಾಗಿ ಬೆಳೆದಿರ್ಬೋದು, ಆದರೆ ಸಾಮಾಜಿಕ ಜವಾಬ್ದಾರಿಯಿಂದ ಅವರು ಯಾರೂ ಕೂಡ ಕಾಣಿಸಿಕೊಂಡಿಲ್ಲ. ಅಂಥದ್ದರಲ್ಲಿ ಸನ್ಮಾನ್ಯ ಕೇಶವ್ ಅವರು ತಾವು ಸ್ವಯಂ ನಿರ್ಮಿತ ವ್ಯಕ್ತಿ, ಸೆಲ್ಫ್ ಮೇಡ್ ಮ್ಯಾನ್, ಅವರ ಆತ್ಮವಿಶ್ವಾಸದಿಂದ ಒಂದು ದೊಡ್ಡ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅನೇಕರಿಗೆ ಅನ್ನದಾತರಾಗಿ ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಅವರ ಮೂಲಕ ಬೆಳೆಸಿದ ಸಂಸ್ಥೆಯಲ್ಲಿ 25 ವರ್ಷಗಳ ಈ ಒಂದು ಅವರ ಸೇವಾ ಒಂದು ಕ್ಷೇತ್ರದಲ್ಲಿ ಎಲ್ಲರನ್ನು ಗೌರವಿಸಿ ಗುರುತಿಸಿ ನಮ್ಮ ಮಕ್ಕಳನ್ನು ಇವತ್ತು ಕರೆದು ಬಹುಮಾನ ಕೊಟ್ಟರಲ್ಲ, ಅದು ನಮಗೆ ಅತ್ಯಂತ ದೊಡ್ಡ ಒಂದು ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಅವರು ಮೊನ್ನೆ ನಮ್ಮ ಶಾಲೆಗೆ ಬಂದಿದ್ದರು. ಶಾಲೆಗೆ ಬಂದು ಮಕ್ಕಳ ಚಟುವಟಿಕೆಗಳನ್ನು ನೋಡಿ ಧನ ಸಹಾಯ ಮಾಡಿ ಹೋದರು. ಆಗ ನಾನು ಹೇಳಿದೆ, ನಮ್ಮ ಮಕ್ಕಳನ್ನು ನಾವು ಪಿಕ್ನಿಕ್ ಕರ್ಕೊಂಡು ಹೋಗ್ತೇವೆ. ಯಾಕಂದರೆ ಈ ಮಕ್ಕಳಿಗೂ ಕೂಡ ಭಾವನೆ ಇದೆ. ಈ ಮಕ್ಕಳಿಗೂ ಬೇರೆಯವರ ಹಾಗೆ ತಿರುಗಬೇಕು, ಬೇರೆಯವರಾಗಿ ಸಂತೋಷ ಪಡಬೇಕು, ಬೇರೆಯವರಾಗಿ ಗುರುತಿಸಲ್ಪಡಬೇಕು ಅನ್ನುವಂಥ ಭಾವನೆ ಇದೆ. ಆ ಭಾವನೆಯನ್ನು ಅವರು ಹತ್ತಿಕ್ಕಿಕೊಳ್ತಾರೆ. ಯಾಕಂದರೆ ಅದಕ್ಕೆ ಅವಕಾಶಗಳಿಲ್ಲ. ಅದಕ್ಕಾಗಿ ನಾವು ಪ್ರತಿ ವರ್ಷ ಅವರನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ತೇವೆ. ಕಳೆದ ಬಾರಿ ಕುಶಾಲನಗರಕ್ಕೆ ಕರ್ಕೊಂಡು ಹೋದೆವು. ಅಲ್ಲಿ ನಿಸರ್ಗಧಾಮವನ್ನು ತೋರಿಸಿದೆವು. ಆ ಮಕ್ಕಳು ಮತ್ತು ಅವರ ಹೆತ್ತವರು ಸಂತೋಷಪಟ್ಟರು. ಈ ಬಾರಿ ನಾವು ಸ್ವಲ್ಪ ಹತ್ತಿರದಲ್ಲೆಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರುವಾಗ ಹನುಮಗಿರಿಯನ್ನು ಯಾರೋ ಸಲಹೆ ಮಾಡಿದರು. ಆ ಹನುಮಗಿರಿ ನಾವು ಆಯ್ಕೆ ಮಾಡಿಕೊಂಡಾಗ ಕೇಶವರ ಹತ್ರ ಹೇಳಿದೆ, ನಾವು ಹನುಮಗಿರಿಗೆ ಇದ್ದೇವೆ, ನಿಮ್ಮ ಒಂದು ಫ್ಯಾಕ್ಟ್ರಿಯನ್ನು ನೋಡಲಿಕ್ಕೆ ನನ್ನ ಮಕ್ಕಳಿಗೆ ಅವಕಾಶ ಕೊಡ್ಬೋದು ಅಂತ ಕೇಳಿದಾಗ ಅವರು ಭಾರಿ ಸಂತೋಷದಿಂದ ಕರೆಸ್ಕೊಂಡ್ರು. ಯಾಕೆ ಇಲ್ಲಿಗೆ ಬರೋದು? 2 ಉದ್ದೇಶ ಇದೆ. ಇವತ್ತು ನೀವು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದೀರಿ. ನಾವು 1 ವರ್ಷ ಮಾತ್ರ ಹಿಂದೆ ಇದ್ದೇವೆ ನಿಮ್ಮಿಂದ. 1999ರಲ್ಲಿ ನೀವು ಪ್ರಾರಂಭ ಆಯಿತು ಅಂತ ಈಗ ಅವರ ನಿರೂಪಕರಿಂದ ಕೇಳಿದೆ. ನಾವು 1999ರಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ ಆ ವೈದ್ಯರು ಕೊಟ್ಟ ಸಲಹೆ ಮೇರೆಗೆ 2000ದಿಂದ ಪ್ರಾರಂಭ ಮಾಡಿದೆವು. ಇನ್ನು 1 ವರ್ಷದಲ್ಲಿ ನಾವು ಕೂಡ 25 ವರ್ಷದ ಒಂದು ಬೆಳ್ಳಿ ಹಬ್ಬವನ್ನು ಆಚರಿಸಲಿಕ್ಕಿದ್ದೇವೆ. ಅಂಥ ಒಂದು ಸಂದರ್ಭದಲ್ಲಿ ಕಾಕತಾಳೀಯವಾಗಿ ನಿಮ್ಮ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಶಾಲೆಯ ಮಕ್ಕಳನ್ನು ಕರೆಸಿದ್ದೀರಿ. ಬರ್ತಾ ಇದ್ದಾಗೆ ಸಿಬ್ಬಂದಿಗಳು ಸುಮಾರು 40 ಜನ, ಕೇಶವರು ಸೇರಿದ ಹಾಗೆ, ಶಿವರಾಮಣ್ಣ ಸೇರಿದ ಹಾಗೆ, ಇವರೆಲ್ಲರೂ ಕೈ ಚಪ್ಪಾಳೆ ತಟ್ಟು ಚಪ್ಪಾಳೆ ಅನ್ನುವಂಥ ಹಾಡಿನೊಂದಿಗೆ ನಮ್ಮನ್ನು ಸ್ವಾಗತಿಸಿದ್ದೀರಲ್ಲ, ಅದು ನಮ್ಮ ಮಕ್ಕಳ ಹೃದಯದಲ್ಲಿ ಕೂಡ ಮುಟ್ಟಿದೆ ಅನ್ನೋದನ್ನು ನಾನು ವಿಶ್ವಾಸಪೂರ್ವಕವಾಗಿ ಹೇಳ್ತೇನೆ. ಯಾಕಂದರೆ ಈ ಮಕ್ಕಳಿಗೆ ನೀವು ನೋಡಿದ್ದೀರಿ, ಕೆಲವು ಮಕ್ಕಳು ಫೋಟೋ ತೆಗೆಯೋದನ್ನು ನೋಡಿದಿರಿ. ಅವ್ರ ಫೋಟೋ ತೆಗೆಯೋದೇ ಅಲ್ಲ, ಅದರಲ್ಲಿ ಫೋಟೋ ಬಂದಿರಲಿಕ್ಕಿಲ್ಲ. ಆದರೆ ಅವರಿಗೆ ನಾವು ಬೇರೆಯವರಾಗಿ ಆಗಬೇಕು, ಅವರಾಗಿರಬೇಕು ಅನ್ನುವಂಥದ್ದು. ನಾವು ಮಕ್ಕಳನ್ನು ಕರ್ಕೊಂಡು ಬರೋ ಉದ್ದೇಶ, ಇವತ್ತು ಇಲ್ಲಿಗೆ ಬರಲಿಕ್ಕೆ ಉದ್ದೇಶ, ಹೇಗೆ ಕೇಶವರು ತಮ್ಮ ಆತ್ಮವಿಶ್ವಾಸದಿಂದ, ಇಚ್ಛಾಶಕ್ತಿಯಿಂದ ತಾನೂ ಕೂಡ ಇತರರಾಗಿ ಬದುಕಬಲ್ಲೆ ಅಂತ ತೋರಿಸಿಕೊಟ್ಟಿದ್ದಾರಲ್ಲ, ಈಸ್ ಎ ರೋಲ್ ಮಾಡೆಲ್, ಒಂದು ಮಾದರಿ, ಆದರ್ಶ. ಅದು ನಮ್ಮ ಮಕ್ಕಳಿಗೆ ಬರಬೇಕು. ಆ ಮಕ್ಕಳ ಹೆತ್ತವರು ಅದನ್ನು ನೋಡಬೇಕು. ನಮ್ಮ ಮಕ್ಕಳಿಗೂ ಏನು ಆಗೋದಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ, ನಮ್ಮ ಮಕ್ಕಳು ಕೂಡ ಕೇಶವರಾಗಿ ಆಗಬೇಕು ಅನ್ನುವಂಥ ಭಾವನೆ ಬರಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಇಲ್ಲಿ ಕರ್ಕೊಂಡು ಬಂದಿರೋದು. ಅದು ನನ್ನ ಸ್ವಾರ್ಥ, ಇದರಲ್ಲಿ ನನ್ನ ಸ್ವಾರ್ಥ ಇದೆ. ಆ ಸ್ವಾರ್ಥ ಏನು ಅಂತ ಹೇಳಿದರೆ, ಕೇಶವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರಲ್ಲ, ಇಂತಹ ಸಾಧನೆ ನಮ್ಮ ಮಕ್ಕಳಿಗೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಬರಬೇಕಾದ್ರೆ ಅವರನ್ನು ನೋಡಬೇಕು, ನೋಡಿ ಕಲಿಬೇಕು, ನೋಡಿ ತಿಳಿಬೇಕು. ಇದರಿಂದ ಇವತ್ತು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಅವರ ತಾಯಂದಿರು ಕೂಡ ಇಲ್ಲಿ ಕೆಲವು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರಿಗೊಂದು ಸ್ಫೂರ್ತಿ ಬರ್ತದೆ, ಒಂದು ಪ್ರೇರೇಪಣೆ ಆಗ್ತದೆ. ಅವರು ಇಷ್ಟೆಲ್ಲ ಮಾಡಿದ್ದಾರೆ, ಅವರ ಕಷ್ಟದ ಹೊರತಾಗಿಯೂ, ಅವರ ದೌರ್ಬಲ್ಯದ ಹೊರತಾಗಿಯೂ ಕೂಡ ಸಾಧನೆ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಸಂದೇಶವನ್ನು ನೀವು ಕೊಟ್ಟಿದ್ದೀರಿ. ಆ ಸಂದೇಶವನ್ನು ನಾವು ತಗೊಂಡು ಹೋಗ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಇವತ್ತು ನಾವು ಕೆಲವು ವಿಚಾರಗಳನ್ನು ಮೊನ್ನೆ ಪ್ರಸ್ತಾಪ ಮಾಡಿದ್ದೆ, ಆದರೆ ಕೆಲವರು ಮೊನ್ನೆ ಇರಲಿಲ್ಲ. ಆದ್ದರಿಂದ ಅದನ್ನು ಹೇಳಿದಾಗ ಯಾರಾದರೂ ರಿಪೀಟ್ ಆಯಿತು ಅಂತ ಬೇಸರ ಮಾಡ್ಕೊಳ್ಬೇಡಿ. ಯಾಕಂದರೆ ಪತ್ರಕರ್ತರು ಇದ್ದೀರಿ, ಅವರ ಗಮನಕ್ಕೆ ತರ್ತೇನೆ. ಯಾಕಂದರೆ ಪುತ್ತೂರಿನ ಈ ಭಾಗದಲ್ಲಿ ಇಂಥ ಶಾಲೆ ಇಲ್ಲ, ಪುತ್ತೂರಿನ ಈ ಭಾಗದಲ್ಲಿ ಈ ಶಾಲೆ ಇಲ್ಲ. ನಾವು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಮಂಗಳೂರಿಂದ ಬಿಟ್ಟರೆ ಶುಂಠಿಕೊಪ್ಪದವರೆಗೆ ವಿಶೇಷ ಮಕ್ಕಳ ಶಾಲೆ ಇಲ್ಲ. ಆಗ ನಮಗೆ ಅನ್ನಿಸ್ತು, ಈ ಮಕ್ಕಳಿಗೆ ಏನಾದರೂ ಮಾಡಬೇಕು, ಈ ಮಕ್ಕಳ ಹೆತ್ತವರ ಒಂದು ಆ ನೋವು, ಅವರಿಗಿದ್ದಂಥ ಒಂದು ದುಗುಡವನ್ನು ದೂರ ಮಾಡಬೇಕು, ಮಕ್ಕಳನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಪ್ರಯತ್ನ ಮಾಡಲಿಕ್ಕೆ ಹೊರಟೆವು. ಜೊತೆಗೆ ಆ ಮಕ್ಕಳ ತಾಯಂದಿರು ಕೂಡ ನಮ್ಮಲ್ಲಿ ಹೇಳಲಿಕ್ಕೆ ಏನಾದರೂ ಮಾಡಿ ಅಣ್ಣ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ನೀವು ಯೋಚನೆ ಮಾಡಿ, ಇಲ್ಲಿರುವ ಎಲ್ಲ ಕಾರ್ಮಿಕ ಸಿಬ್ಬಂದಿಗಳಿಗೆ ಹೇಳೋದು, ನಿಮ್ಮನ್ನು ಭಾಳ ಗೌರವದಿಂದ ಕಂಡಿದ್ದಾರೆ ಕೇಶವಣ್ಣ, ನಾನು ನೋಡ್ತಾ ಇದ್ದೆ, ನಿಮ್ಮನ್ನು ಕೂತ್ಕೊಳ್ಳಿಕ್ಕೆ ಹೇಳಿದರು. ಈ ಮಕ್ಕಳು ಬಂದ ಕೈ ಚಪ್ಪಾಳೆ ಜೊತೆಯಲ್ಲಿ 2 ಕೈ ತಟ್ಟಲಿಕ್ಕೆ ಹೇಳಿದರು. ನಿಮ್ಮನ್ನು ಕೆಲವರನ್ನು ಇವತ್ತು ಯಾರೋ ಬೀಳ್ಕೊಡುಗೆ ಮಾಡಲಿಕ್ಕಿದ್ದಾರೆ, ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ನೋಡ್ತಾರೆ. ಆದರೆ ಈ ಕೆಲವು ಮಕ್ಕಳ ತಂದೆ ತಾಯಿಯಂದರು ಸ್ವತಃ ತಮ್ಮ ಮಕ್ಕಳನ್ನು ಈ ಪ್ರೀತಿಯಲ್ಲಿ ನೋಡ್ತಾ ಇಲ್ಲ. ನಾವು ಸರ್ವೆ ಮಾಡಿದಾಗ, ನಾನು ಮೊನ್ನೆ ಕೇಶವಣ್ಣ ಬಂದಾಗ ಹೇಳಿದ್ದೆ, ಇದಕ್ಕೆ ಸರ್ವೆ ಮಾಡಲಿಕ್ಕೆ ಹೋದಾಗ ಒಂದು ಮನೆಯಲ್ಲಿ ನಾಯಿಯನ್ನು ಬಿಟ್ಟಿದ್ದರು. ನಾಯಿ ನಮಗೆ ಬುಗಳಲಿಕ್ಕೆ ಬಂತು, ಕಚ್ಚಲಿಕ್ಕೆ ಬಂತು. ಆಗ ಮಗು ಒಳಗಿಂದ ಬಂದ ಮಗು
ಆ ಮಗುವಿನ ಕಾಲಿಗೆ ಬಟ್ಟೆಯ ದಾರದಲ್ಲಿ ಕಟ್ಟಿದ್ರು. ಯೋಚಿಸಿ, ಮಗುವನ್ನು ಕಟ್ಟಿ ಹಾಕ್ತಾರೆ, ನಾಯಿಯನ್ನು ಬಿಡ್ತಾರೆ. ಅಂತಹ ದೃಶ್ಯವನ್ನು ನೋಡಿದ ಮೇಲೆ ನಾವು ಈ ಶಾಲೆಯನ್ನು ಮಾಡಬೇಕು, ಈ ಮಕ್ಕಳನ್ನು ಬೀದಿ ಬದಿಯಲ್ಲಿ ತಟ್ಟೆ ಹಿಡಿದು ನಿಲ್ಲುವಂತೆ ಆಗಬಾರ್ದು, ಅವರು ಕೂಡ ಸ್ವಾಭಿಮಾನದಿಂದ ಬದುಕಬೇಕು, ಅವರಿಗೂ ಒಂದು ವಿದ್ಯೆ ಅನ್ನುವಂಥ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಸಂಕಲ್ಪದಿಂದ ಪ್ರಾರಂಭ ಮಾಡಿದ್ವಿ. ಇವತ್ತು MRPL ಅಂತ ಸಂಸ್ಥೆ ಇದೆ ನಮ್ಮ ಜಿಲ್ಲೆಯಲ್ಲಿ. ಮಂಗಳೂರಿನಲ್ಲಿ ಎಲ್ಲ ಶಾಲೆಗಳಿಗೆ ಕೊಡ್ತಾರೆ, ಬೇರೆ ಬೇರೆ ವಿಚಾರಗಳಿಗೆ, ಅದು ಸ್ಪೋರ್ಟ್ಸ್ ಮೀಟ್ಗಳಿಗೆ ಕೊಡ್ತಾರೆ. ನಮಗೆ ಸ್ವತಃ MP ಅವರ ಶಿಫಾರಸು ಮಾಡಿದರೂ ₹1 ಕೊಡಲಿಲ್ಲ MRPLನವರು. MCFನಲ್ಲಿ ಅದರ ಜನರಲ್ ಮ್ಯಾನೇಜರ್ ನನ್ನಿಂದ ಒಂದು ಸ್ವಂತಕ್ಕೆ ಪ್ರಯೋಜನವನ್ನು ಪಡ್ಕೊಂಡ್ರು. MCFನಿಂದ CSR ಫಂಡ್ ಕೊಡಲಿಲ್ಲ. ಯಾವುದೇ ಸಂಸ್ಥೆ ಹಳ್ಳಿಯಂಥ ಸುಳ್ಯದಂಥ ಹಳ್ಳಿಯಲ್ಲಿ ಇಂಥ ಕೆಲಸ ಮಾಡಿದಾಗ ಸಹಾಯ ಮಾಡಲಿಲ್ಲ. ನಾವೊಂದು ಶಾಲೆಗೆ ಕಟ್ಟಡ ಕಟ್ಟಬೇಕಾಯಿತು. 24 ವರ್ಷದಲ್ಲಿ ಕಟ್ಟಿದೆವು. 1.5 ಕೋಟಿ ಖರ್ಚು. ಅದಕ್ಕೆ ದೇವೇಗೌಡರು ಮಾಜಿ ಪ್ರಧಾನಿಗಳ 10 ಲಕ್ಷ ಕೊಟ್ಟರು. ಹಾಗೆ ನಮ್ಮ ಸ್ಥಳೀಯ MP 5 ಲಕ್ಷ ಕೊಟ್ಟರು. ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ 3 ಲಕ್ಷ ಕೊಟ್ಟರು. ಅದು ಬಿಟ್ಟರೆ ಕೇಶವಣ್ಣ ಕೊಟ್ಟದ್ದು ಈಗ 45,000 ಆಗಿದೆ. ಹಾಗೆ ರೋಟರಿ ಇನ್ನರ್ ವೀಲ್ ಕ್ಲಬ್ನವ್ರು ಕೊಟ್ಟಂಥ 5,000. ಈ ರೀತಿ ಸಣ್ಣ ಪುಟ್ಟ ಸಂಗ್ರಹ ಆದದ್ದು ಹೊರತು ಬಿಟ್ಟರೆ ನಾವು ನಮ್ಮಷ್ಟಕ್ಕೆ ನಾವು ಆ ಒಂದು ಶಾಲೆಯನ್ನು ಮಾಡಿ ಈ ಮಕ್ಕಳನ್ನೆಲ್ಲ ಒಂದು ಮುಖ್ಯವಾಹಿನಿ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಇಲ್ಲಿ 2 ವಿಚಾರಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು, ಶಾಲೆಗೆ ಟೀಚರ್ಸ್ ಬೇಕು. ಈ ಟೀಚರ್ಸ್ ಯಾರು ನೀವು ಇವತ್ತು ನೋಡಿದ್ದೀರಿ, ಆ ಟೀಚರ್ಸು ಸಾಮಾನ್ಯ ಟೀಚರ್ಸ್ ಅಲ್ಲ. ಅಬ್ರಾಹಂ ಸರ್ ಅವರು ಶಾಲೆಯಲ್ಲಿ ಪಾಠ ಮಾಡ್ತಾರೆ. ಆದರೆ ಈ ಟೀಚರ್ಗಳು ವಿಶೇಷವಾದಂಥ ತರಬೇತಿ ಪಡೆದ ಟೀಚರ್ಸ್. ಮಕ್ಕಳು 1 ಅಥವಾ 2 ಬಟ್ಟೆಯಲ್ಲೇ ಮಾಡಿಕೊಟ್ಟಿದ್ರೆ ಆ ಮಕ್ಕಳನ್ನು ಸ್ನಾನ ಮಾಡಿಸಿ ಬಟ್ಟೆ ಬದಲಾಯಿಸಿ ಅವರನ್ನು ಮತ್ತೆ ಕುಳಿಸ್ಕೊಳ್ಳುವಂತೆ ಮಾಡ್ತೇವೆ. ಟಾಯ್ಲೆಟ್ ಟ್ರೈನಿಂಗ್ ಮಾಡುವಂಥ ಟೀಚರ್ಸ್. ಮಗು ಇಲ್ಲಿ ಪ್ರಾಯಕ್ಕೆ ಬಂದಿದೆ, ಆ ಹೆಣ್ಣು ಮಗುವಿಗೆ ತಿಂಗಳ ಸಂದರ್ಭ ಬಂದಾಗ ಅವರಿಗೆ ಆ ಋತುಮಾನದ ಸಂದರ್ಭದಲ್ಲಿ ಪ್ಯಾಡ್ ಹಾಕ್ಲಿಕ್ಕೆ ಗೊತ್ತಿರೋದಿಲ್ಲ. ಅದನ್ನು ಟೀಚರ್ಸ್ ಹೋಗಿ ಅವರನ್ನು ಕರ್ಕೊಂಡೋಗಿ ಪ್ಯಾಡ್ ಹಾಕಿ ಕುಳಿತುಕೊಳಿಸ್ಬೇಕು. ಇಂಥ ಅನೇಕ ಸವಾಲುಗಳನ್ನು ಎದುರಿಸಿ ಆ ಟೀಚರ್ಸು ನಮಗೆ ಪಾಠ ಮಾಡುವಂಥವರು. ಅದಕ್ಕಾಗಿ ಆ ಟೀಚರ್ಸ್ನ ಸೇವೆ ನಮಗೆ ಬಹಳ ದೊಡ್ಡ ಒಂದು ದೇವರ ಶಕ್ತಿಯಾಗಿ ಬಂದಿದೆ. ಅವರೆಲ್ಲರನ್ನೂ ಕೂಡ ನಾವು ಯಾವಾಗಲೂ ಕೂಡ ನಮ್ಮ ಮನೆಯವರಾಗಿ ಕಾಣ್ತೇವೆ. ಈ ಟೀಚರ್ಸನ್ನು ಅಪಾಯಿಂಟ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡುವಾಗ 2000 ಇಸ್ವಿಯಲ್ಲಿ ಮಂಗಳೂರಿನಿಂದ 2 ಕರ್ಕೊಂಡು ಬಂದಿದ್ವಿ. ಅವರು ಮಂಗಳೂರಿನವರು ಹಳ್ಳಿಯಲ್ಲಿ ನಿಲ್ಲಕ್ಕೆ ಕೇಳಲಿಲ್ಲ, ಹೊರಟೋದು. ಆಗ ನನಗೆ ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಕೂಡ ನನ್ನ ಮಕ್ಕಳು ಓದ್ತಾ ಇರಬೇಕಾದ್ರೆ ನನ್ನ ಹೆಂಡತಿ ಮತ್ತೆ ಅವಳು MSW ಮಾಡಿದ್ದು, ಮತ್ತೆ B.Ed ಮಾಡಬೇಕಾಯಿತು. B.Ed ಮಾಡಿ ಸ್ಪೆಷಲ್ ಎಜುಕೇಷನಲ್ಲಿ ಟ್ರೈನಿಂಗ್ ಪಡೆದು ಇವತ್ತು ಶಾಲೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಯಿತು. ನನ್ನ ಮಕ್ಕಳು ಕೂಡ ಒಬ್ಬ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದಾನೆ, ಮತ್ತೊಬ್ಬ ಅಮೆಝಾನ್ನಲ್ಲಿ ಕೆಲಸ ಮಾಡ್ತಾನೆ. ಅವರು ಯಾರು ಕೂಡ ನೀವು ಯಾಕೆ ಇಷ್ಟು ಖರ್ಚು ಮಾಡ್ತೀರಿ ಈ ಶಾಲೆಗೆ ಅಂತ ಹೇಳೋ ಪ್ರಶ್ನೆಯನ್ನು ಕೇಳಲಿಲ್ಲ. ಹಾಗಾಗಿ ನಮ್ಮ ಕುಟುಂಬದ ಇಡೀ ಸಹಕಾರದಿಂದ ಇದನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ನಮ್ಮ ಜೊತೆ ಇವತ್ತು ಪುಷ್ಪ ರಾಧಾಕೃಷ್ಣ ಅವರು ಇದ್ದಾರೆ, ಮಾಡಿಬಿಟ್ಟು ದಯವಿಟ್ಟು ಎದ್ದು ನಿಲ್ಲಬೇಕು ಮೇಡಮ್. ಇವರು ನಮ್ಮ ಸಂಸ್ಥೆಯ ಖಜಾಂಜಿಯವರು. ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆ ಇರುವವರು. ಇವತ್ತು ಪಿಕ್ನಿಕ್ ಕೂಡ ಬರುವಂಥ ಅವರ ಕುಟುಂಬದಲ್ಲಿ ತುಂಬ ಸಂಸಾರದ ಒತ್ತಡಗಳಿದ್ದರೂ ಅದನ್ನು ಬಿಟ್ಟು ನಮ್ಮ ಜೊತೆ ಸೇರ್ತಾರೆ. ಅವರು ಎಲ್ಲ ಕೆಲಸಕ್ಕೆ ಸೇರ್ತಾರೆ. ಇದರ ಮಧ್ಯೆ ಹೆತ್ತವರ ಸಮಸ್ಯೆಗಳು, ಅವರಿಗೆ ಬೇರೆ ಮಕ್ಕಳು ಸರಿಯಾದವರು ಇರ್ತಾರೆ, ಅವರನ್ನು ನೋಡಬೇಕು, ಅವರಿಗೆ ಶಾಲೆಗೆ ಕಳಿಸಬೇಕು. ಅವರ ಜೊತೆಗೆ ಈ ಮಕ್ಕಳನ್ನು ಕೋಣೆಯಲ್ಲಿ ಹಾಕಿ ಬೀಗ ಹಾಕಿದಂಥವರು ಅನೇಕರಿದ್ದರು. ಅಂಥವರನ್ನು ಬದಲಾಯಿಸಿ ಇವತ್ತು ಅವರು ಅವರಷ್ಟಕ್ಕೆ ಅವರ ಕೆಲಸ ಮಾಡಿ ಶಾಲೆಗೆ ಬರುವಂತಾಗಿದೆ. ಮತ್ತು ಕೆಲವು ಮಕ್ಕಳು, ನಾನೊಂದು 2 ಉದಾಹರಣೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ SSLC ವಿತ್ ಡಿಸ್ಟಿಂಕ್ಷನ್ ಪಾಸಾಗಿದೆ ನಮ್ಮ ಶಾಲೆಯಿಂದ, ನಮಗೆ ಹೆಮ್ಮೆಯನ್ನು ಕೊಟ್ಟಿದ್ದಾನೆ. ಹಾಗೆ ಇನ್ನೊಬ್ಬ ಮರದ ಕೆಲಸದಲ್ಲಿ ಕೆತ್ತನೆಯ ಕೆಲಸವನ್ನು ತರಬೇತಿ ಪಡೆದು ಇವತ್ತು ಶಿಲ್ಪಿ ಅನ್ನಿಸ್ಕೊಂಡಿದ್ದಾನೆ. ದೇವಸ್ಥಾನದ ಶಿಲ್ಪಿ ಕೆಲಸಗಳನ್ನು ಮಾಡಲಿಕ್ಕೆ ಅವನಿಗೆ ಒಳ್ಳೆಯ ಬೇಡಿಕೆ ಇದೆ. ಇನ್ನೊಬ್ಬನಿಗೆ ಸಂಗೀತ ಮತ್ತು ಇದರಲ್ಲಿ ಆಸಕ್ತಿ ಇತ್ತು, ಹಾಗೆ ಚೆಂಡೆ ಇದನ್ನು ಕಲ್ತಿದ್ದಾನೆ, ಒಳ್ಳೆ ಚೆಂಡೆ ವಾದನವನ್ನು ಮಾಡ್ತಾನೆ, ಅವನು ಕೂಡ ಮುಖ್ಯವಾಹಿನಿಗೆ ಬರುವಲ್ಲಿದ್ದಾನೆ. ಇನ್ನೊಬ್ಬ ಹುಡುಗ ಕೇರಳಕ್ಕೆ ಹೋಗಿ ನಮ್ಮಲ್ಲಿ ಚೆನ್ನಾಗಿ ಕಲಿತ, ಆಮೇಲೆ ಕೇರಳದಲ್ಲಿ ಅವಕಾಶ ಜಾಸ್ತಿ ಇದೆ ಕೇರಳ ಸರ್ಕಾರದ್ದು, ಅಲ್ಲಿ ಹೋಗಿ ಅವನು ಸ್ಪೋರ್ಟ್ಸ್ನಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಫಸ್ಟ್ ಬಂದ. ಅದು ಅವನು ನಮ್ಮ ಶಾಲೆ ಹಳೆ ವಿದ್ಯಾರ್ಥಿ. ಈ ವರ್ಷ ಇಲ್ಲಿ ಗಣೇಶ್ ಇದ್ದಾನೆ, ದಲಿತ ಕುಟುಂಬದ ಗಣೇಶ್ ಇಲ್ಲ, ಅವನು SSLCಗೆ ಪರೀಕ್ಷೆಗೆ ತಯಾರಾಗ್ತಾ ಇದ್ದಾನೆ. SSLC ಪರೀಕ್ಷೆಯಲ್ಲಿ ಅವನು ತಯಾರಾಗ್ತಾನೆ. ಬರುವ ವರ್ಷ SSLC ಪಾಸಾದರೆ ನಮ್ಮಲ್ಲಿಂದ ಮತ್ತೊಬ್ಬ ವಿದ್ಯಾರ್ಥಿ ಆ ಮುಖ್ಯವಾಹಿನಿಗೆ ಸೇರಿದಂತಾಗ್ತದೆ. ಇಂಥ ಅನೇಕ ಉದಾಹರಣೆಗಳು. ಅದಕ್ಕಿಂತ ಇಲ್ಲಿ ಹೆಣ್ಣುಮಕ್ಕಳಿದ್ದೀರಿ, ನನಗೆ ಭಾಳ ಸಂತೋಷ. ನನಗೆ 2 ಗಂಡು ಮಕ್ಕಳು ಮಾತ್ರ. ನನಗೆ ಭಾಳ ಸಂತೋಷ ಕೊಟ್ಟದ್ದು ಅಬ್ರಾಹಂ ಸರ್, ನಮ್ಮ ಶಾಲೆಯಲ್ಲಿದ್ದ 2 ಹೆಣ್ಣು ಮಕ್ಕಳಿಗೆ ಮದುವೆ ಆಯಿತು. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಅವರ ವರ್ತನೆ, ಅವರ ವ್ಯವಹಾರ, ಅವರ ನಡವಳಿಕೆಯಲ್ಲಿ ಹೆಣ್ಣು ನೋಡಲಿಕ್ಕೆ ಬಂದವರು, ಆ ಹುಡುಗಿ ಸರಿ ಇಲ್ಲ, ಅವಳಿಗೆ
ಮಾನಸಿಕ ಇತ್ಯಾದಿ ಲೇಬಲನ್ನು ಹಚ್ಚಿ ಹೋಗ್ತಿದ್ರು. ಮತ್ತು ಆ 2 ಹುಡುಗಿಯರಿಗೆ ಬಂದಂಥ ಸಂಬಂಧವನ್ನು ಅವರಿಗೆ ಕೌನ್ಸಿಲಿಂಗ್ ಮಾಡಿ ಇವಳ ಸಮಸ್ಯೆ ಏನು, ಇವಳಿಗೆ ಏನು ಮಾಡಬೇಕು, ಇವಳು ಈ ರೀತಿ ಮಾಡಿದರೆ ಹೇಗಿರಬೇಕು, ಈ ರೀತಿ ಮಾಡಿದರೆ ಹೇಗಿರಬೇಕು ಅನ್ನುವಂಥ ತರಬೇತಿಯನ್ನು ಅವರಿಗೂ ಕೊಟ್ಟು ಅವರ ಮನವೊಲಿಸಿ 2 ಹೆಣ್ಣು ಮಕ್ಕಳು ಸಂಸಾರ ಮಾಡ್ತಾ ಇದ್ದಾರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಯಾವುದೂ ಇಲ್ಲ. ಇಂಥ ಕೆಲಸಗಳನ್ನು ಮಾಡಿದ್ರಿಂದಾಗಿ ಇವತ್ತು ನೆಮ್ಮದಿಯ ಬದುಕು ನಮಗೂ ಆಗಿದೆ. ನಿನ್ನೆ ತಾನೇ HM ಅವರು ಹರಣಿಯವರು ನನಗೆ ನೆನಪು ಮಾಡಿಕೊಟ್ಟದ್ದು, ನಿನ್ನೆ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯಿತು. ಆ ಕ್ರೀಡಾಕೂಟದಲ್ಲಿ ಪ್ರದೀಪ್ ಎಲ್ಲಿದ್ದಾನೆ, ಡ್ಯಾನ್ಸಿಗೆ ಡ್ರೆಸ್ ಮಾಡಿಕ್ಕೆ ಹೋಗಿದೆ. ಅವನು ಲಾಂಗ್ ಜಂಪ್ನಲ್ಲಿ ಫಸ್ಟ್ ಬಂದಾನೆ ಸ್ಟೇಟ್ನಲ್ಲಿ, ಮತ್ತು 2 ಇವೆಂಟ್ನಲ್ಲಿ ಸೆಕೆಂಡ್ ಬಂದಿದ್ದಾನೆ. ಇವನು ಶಾರ್ಟ್ ಪುಟ್ನಲ್ಲಿ ಫಸ್ಟ್ ಬಂದಿದ್ದಾನೆ. ಕಿವಿ ಕೇಳಿಸೋದಿಲ್ಲ, ಮಾತಾಡಲಿಕ್ಕಾಗೋದಿಲ್ಲ, ಶಾರ್ಟ್ ಪುಟ್ನಲ್ಲಿ ಫಸ್ಟ್ ಬಂದಿದ್ದಾನೆ. ಮತ್ತು ಅವನಿಗೆ ಡಿಪ್ಲೊಮಾ ಆಗಿದೆ, ಡಿಪ್ಲೊಮಾ ಇಂಜಿನಿಯರ್ ಅವನು ನಮ್ಮ ವಿದ್ಯಾರ್ಥಿ ಹೆಮ್ಮೆ. ಹಾಗೆ ಸಂದೀಪ್ ಒಮ್ಮೆ ಕೆಲವರನ್ನು ಪರಿಚಯ ಸಂಸ್ಕೃತಿ ಗಟ್, ಇವನಿಗೆ 2 ಪ್ರೈಸ್ ಬಂದಿದೆ. ಅವನಿಗೂ ಕಿವಿ ಕೇಳಿಸೋದಿಲ್ಲ, ಆದರೆ 2 ಪ್ರೈಸ್ ಪಡೆದಿದ್ದಾನೆ. ಆ ಕಡೆ ಅಯಾನ್ ಬಹಳ ಚೂಟಿ ಹುಡುಗ. ಅವನದು ವಿಶೇಷ ಏನಂದರೆ ಅವನಿಗೂ ಕೂಡ ಮಾತು ಬರೋದಿಲ್ಲ, ಕಿವಿ ಕೇಳಿಸೋದಿಲ್ಲ. ನನ್ನ ಹೆಸರು ಕೇಳಿ, ಆ ಸ್ಪೆಲ್ಲಿಂಗ್ ಕೇಳಿ, ನನ್ನ ಹೆಸರನ್ನು ಭಾಳ ಸುಂದರವಾದ ಅಕ್ಷರದಲ್ಲಿ ಬರೆದು ನನಗೆ ತಂದು ತೋರಿಸ್ತಾನೆ, ಸದಾಶಿವ್ ಸರ್ ಅಂತ ಬರೆದು ತೋರಿಸ್ತಾನೆ. ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ನಮಗೆ ಯಾವುದು ಬೇಕು. ಅವನ ಪಕ್ಕದಲ್ಲಿ ಸಂದೀಪ್ ಇದ್ದಾನೆ. ನಾವು ಶಾಲೆಯಲ್ಲಿ ಅವರಿಗೆ ಕ್ರಾಫ್ಟ್ ಕಲಿಸ್ತೇವೆ, ಕ್ರಾಫ್ಟ್ ಟೀಚರ್ ಇದ್ದಾರೆ ಅಲ್ಲೇ ಹಿಂದೆ ತೇಜವತಿ. ಅವನು ಹೂ ಮಾಡ್ತಾನೆ, ಪ್ಲಾಸ್ಟಿಕ್ ಹೂ. ಅದು ಎಷ್ಟು ಸುಂದರವಾಗಿ ಮಾಡ್ತಾನೆ ಅಂದರೆ, ಅದು ಸರಿಯಾಗಿದ್ದರೆ ಪುನಃ ಬಿಚ್ಚಿ ಶುರುವಿಂದ ಮಾಡ್ತಾನೆ. ಅವನಿಗೆ ಕಿವಿ ಕೇಳಿಸೋದಿಲ್ಲ, ಬಾಯಿ ಬರೋದಿಲ್ಲ, ಅವನಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಅವನ ಅಜ್ಜಿ ನೋಡ್ಕೊಳ್ತಾರೆ. ಈಗ ಅವರಿಗೋಸ್ಕರ ನಾವು ಒಂದು ಇಂಡಸ್ಟ್ರಿ, ಸಣ್ಣ ಒಂದು ಇಂಡಸ್ಟ್ರಿ ಮಾಡಿ ಅವರನ್ನು ಉದ್ಯೋಗಕ್ಕೆ ಹಾಕಿ ಅದರ ಇನ್ಕಮನ್ನು ಜನ್ರೇಟ್ ಮಾಡಿ ಅವರಿಗೆ ಕೊಡಬೇಕು ಅಂತಿದ್ದೇವೆ. ಹಾಗೆ ಇನ್ನೂ ಕೆಲವು ಮಕ್ಕಳ ಪರಿಚಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ಅಭಿ ಎದ್ದನೆಲ್ಲೋ ಅವನು ಚಾಪೆಯಲ್ಲಿ ಮಲಗ್ತಾ ಇದ್ದ. ಶಾಲೆ ಶುರುವಾದಾಗ ಸುಮಾರು 3 ವರ್ಷ ಚಾಪೆಯಿಂದ ಹೇಳಲಿಲ್ಲ. ಇವತ್ತು ಮುಖ ನೋಡ್ತಾನೆ, ಮಾತಾಡ್ತಾನೆ, ಟಾಟಾ ಮಾಡ್ತಾನೆ, ಸರ್ ಬಂದಿದ್ದರು ಅಂತೇಳಿ ನೋಡಿ, ಅಷ್ಟು ಪ್ರೀತಿಯಿಂದ ಅವನು ಕಾಣಿಸ್ಕೊಳ್ತಾನೆ. ಇನ್ನು ಅನೇಕ ಮಕ್ಕಳು ಕೆಲವರು ಡ್ಯಾನ್ಸ್ ಮಾಡಲಿಕ್ಕೆ ಇದಕ್ಕೆ ಹೋಗಿದ್ದಾರೆ. ಇವನು ಈ ವರ್ಷ ಸೇರಿದ್ದು. ಅಭಿ ಫೋಟೋ ತೆಗೆದದಲ್ಲ, ಈಗೊಂದು ಫೋಟೋ ತೆಗಿ. ಎಷ್ಟು ಮುದ್ದಾದ ಹುಡುಗ ಅಂದರೆ, ಅವನಿಗೆ ಶಾಲೆ ಅಂದರೆ ಪ್ರೀತಿ. ಶಾಲೆಗೆ ರಜೆ ಕೊಟ್ಟರೆ ಅವನ ಮನೇಲಿ ಹೋಗಿ ಹೇಳ್ತಾನೆ, ಶಾಲೆಗೆ ಹೋಗ್ತಾನೆ ಅಂತ ಹೇಳ್ತಾನೆ. ಯಾಕಂದರೆ ಅವರಿಗೆ ಬೇರೆ ಆಗಲೇ ಹೇಳಿದಾಗೆ ನಿಮ್ಮ ಪ್ರೀತಿ ಉಂಟಲ್ಲ, ನಿಮ್ಮ ಕೈ ಚಪ್ಪಾಳೆ ಉಂಟಲ್ಲ, ಅವರಿಗೆ ಒಂದು ಹೆಚ್ಚು ಶಕ್ತಿಯನ್ನು ಕೊಡ್ತದೆ. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿಗೆ ಬಂದಿರೋ ಉದ್ದೇಶವೇ ಅದು. ಸಂಸ್ಕೃತಿ ವೇಣುಪ್ರಸಾದ್, ಅವನು ಕೂಡ ಹಾಗೆ. ಅವನು ಒಂದು ಬಸ್ಸಲ್ಲಿ ಬರ್ತಾನೆ, ಅಲ್ಲಿಂದ ನಾವು ಪಿಕ್ ಮಾಡಿ ಕರ್ಕೊಂಡು ಬರ್ತೇವೆ. ನೀವು ಫೇಸ್ಬುಕ್ ನೋಡಿ, ವೇಣುಪ್ರಸಾದ್ ಅಂತ ಯಾರಾದರೂ ಫೇಸ್ಬುಕ್ ಅಕೌಂಟಲ್ಲಿ ಅವನನ್ನು ಓಪನ್ ಮಾಡಿ. ಅವನು ವೆರಿ ಆ್ಯಕ್ಟಿವ್ ಇನ್ ಫೇಸ್ಬುಕ್. DC ಗೆ ಅವನು ಅರ್ಜಿ ಬರೆದಿದ್ದಾನೆ. ಅವನಷ್ಟಕ್ಕೆ ನನಗೆ 3 ವೀಲರ್ ಕೊಟ್ಟಿದ್ದಾರೆ, ಅದಕ್ಕೆ ಪೆಟ್ರೋಲ್ ಕೊಡಲಿಲ್ಲ, ಪೆಟ್ರೋಲ್ ಕೊಡಿ ಅಂತ DC ಯಿಂದ ರಿಪ್ಲೈ ಬಂದಿದೆ ಅವನಿಗೆ. ಸೊ ಈ ರೀತಿ ನಮ್ಮ ಮಕ್ಕಳಿಗೆ ಕೂಡ ಪ್ರತಿಭೆ ಇದೆ, ಆ ಪ್ರತಿಭೆಗೆ ತಕ್ಕ ಅವಕಾಶ ಇಲ್ಲ. ಆ ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಿ ಕೇಶವಣ್ಣ, ವಿ ಆರ್ ಗ್ರೇಟ್ಫುಲ್ ಟು ಯು. ನಾನು ಈ ಫೋಟೋ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ, ಆದರೆ ಫೋಟೋ ತೆಗಿತೇನೆ. ಯಾಕೆಂದರೆ ಅವನಿಗೂ ಖುಷಿ, ಸರ್ದು ಫೋಟೋ ತೆಗೆದೆ. ಗುಡ್. ಈ ರೀತಿ ಮಕ್ಕಳಿಗೆ ಅವಕಾಶ ಕೊಟ್ಟಾಗ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆ ಲೆವೆಲಿಗೆ ನಾವು ಇಳಿದಾಗ, ಅವರು ಇವತ್ತಿನಿಂದ ಸ್ವಲ್ಪ ಖುಷಿಯಲ್ಲಿ ನಾಳೆ ಅವರ ಜೀವನಕ್ಕೆ ಹೊಸ ಒಂದು ನಿರೀಕ್ಷೆ ಇಟ್ಕೊಂಡು ಬದುಕ್ತಾರೆ. ನಾನು ಕೇಶವಣ್ಣವ್ರು ಬಂದಾಗ ಹೇಳಿದ್ದೆ, ಒಂದು ತಾಯಿ ಬಂದು ನಮಗೆ ಹೇಳಿದರು, ನನ್ನ ದೊಡ್ಡ ಮಗನಿಗೆ ಮಗು ಇದೆ, ನನ್ನ ಕೊನೆಯ ಮಗಳು ಚಿವುಟುವುದು, ಇವರಲ್ಲಿ ಕೆಲವು ಅಬ್ನಾರ್ಮಲ್ ಮಕ್ಕಳಿದ್ದಾರೆ, ಚಿವುಟ್ತಾರೆ, ಕೂದಲು ಎಳಿತಾರೆ, ಎಲ್ಲ ಮಾಡ್ತಾರೆ. ಅಂಥ ಮಗುವಿಂದಾಗಿ ನನ್ನ ಮಗುವನ್ನು ನಾನು ಬಾಗಿಲಾಕಿ ಚಿಲ್ಕ ಹಾಕ್ತಿದ್ದೆ. ಆದರೆ ನಮ್ಮ ಶಾಲೆ ಪ್ರಾರಂಭ ಆದಮೇಲೆ ಅದೆಲ್ಲ ನಿಂತಿದೆ. ಮಗು ಅಂಥದ್ದೆಲ್ಲ ನಿಲ್ಲಿಸಿ ಸಾಮಾನ್ಯ ಮಗುವಿನಾಗಿ ಇದ್ದಾಳೆ, ಇದೇ ನನಗೆ ಸಾಕು, ನಾನು ಇನ್ನು ಸಾಯ್ಬೋದು ಅಂತ ಹೇಳುವಂಥ ಮಾತನ್ನು ಹೇಳಿದರು. ಈ ಮಾತನ್ನು ಮತ್ತೆ ಯಾಕೆ ಹೇಳಿದೆ ಅಂದರೆ, ಇಂತಹ ಸಮಾಜದಲ್ಲಿರುವಂಥ ಮಕ್ಕಳನ್ನು ನೀವು ನಿರ್ಲಕ್ಷಿಸಬೇಡಿ, ಅವರಿಗೆ ನೀವು ಅನುಕಂಪ ತೋರಿಸಬೇಡಿ, ಅವರಿಗೆ ಸಹಾಯ ಮಾಡಬೇಡಿ. ದುಡ್ಡಿನ ಸಹಾಯ ಬೇಡ, ಸಿಕ್ಕಿದಾಗ ಒಂದು ಬೆನ್ನು ತಟ್ಟಿ, ಒಂದು ಚೆಂದ ಮಾತಾಡಿ, ಒಂದು ನೆಗಾಡಿ, ಆ ಮಕ್ಕಳಿಗೆ ಖುಷಿ ಆಗ್ತದೆ. ಆ ಮಕ್ಕಳು ಹೇಳ್ತಾರೆ, ಇವರು ನಮ್ಮನ್ನು ಯಾರೋ ಬೇಕಾದರು, ಇವರು ನಮಗೇನೋ ನಮ್ಮ ಪ್ರೀತಿ ತೋರಿಸ್ತಾರೆ. ನಾನು ಇನ್ನೊಂದು ಶಾಲೆ ನಡೆಸ್ತೇನೆ, 1ರಿಂದ 7ನೇವರೆಗೆ ಫ್ರೀಯಾಗಿ, ಕನ್ನಡ ಮೀಡಿಯಂ. ಅಲ್ಲಿ ಹೋದರೆ ಅವರು ಇಂಗ್ಲೀಷ್ನಲ್ಲಿ ನನಗೆ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಸರ್, ಎಲ್ಲರೂ ಎದ್ದು ನಿಲ್ಲೋದು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ. ಬರುವಾಗ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಅದು ನನಗೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಅದು ಒಂದು ಟೇಪ್ ರೆಕಾರ್ಡರ್ ಆನ್ ಮಾಡಿದಾಗೆ. ಇಲ್ಲಿ ಹಾಗೆಲ್ಲ, ನಾನು ಬಂದ ಕೂಡಲೇ ನನ್ನ ಹೆಗಲ ಮೇಲೆ ಕೈ ಹಾಕ್ತಾರೆ, ನನ್ನನ್ನು ಕೈ ಹಿಡ್ಕೊಂಡು ಆಚೆ ಈಚೆ ಓಡಾಡ್ತಾರೆ, ನನ್ನ ತೊಡೆ ಮೇಲೆ ಬಂದು ಕೂತ್ಕೊಳ್ತಾರೆ. ಆ ಪ್ರೀತಿ ತೋರಿಸೋದು ಆಂಗಿಕ ಭಾಷೆ, ಬಾಡಿ ಲ್ಯಾಂಗ್ವೇಜ್ನಲ್ಲಿ ಆ ಪ್ರೀತಿ ತೋರಿಸ್ತಾರೆ. ಅಂಥ ಪ್ರೀತಿ ಅವರಿಗೆ ಬೇಕು.
ಆ ಪ್ರೀತಿ ಸಮಾಜ ಕೊಡಬೇಕು. ಸಮಾಜದೊಟ್ಟಿಗೆ ಬೆರೆಯುವುದಕ್ಕೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ನೀವು SRK ಲ್ಯಾಡರ್ಸ್ನಲ್ಲಿ ಮಾಡಿದ್ದೀರಿ. ಅದಕ್ಕಾಗಿ ಎರಡೂ ಕೈ ಜೋಡಿಸಿ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸ್ನೇಹಿತರೆ, SRK ಲ್ಯಾಡರ್ ಬಗ್ಗೆ ಎರಡು ಮಾತು ಹೇಳಬೇಕು. ಈ ದೇಶದಲ್ಲಿ ನಾವು ಅನೇಕರನ್ನು ಕಂಡಿದ್ದೇವೆ. ಆ SRK ಲ್ಯಾಡರ್ ಅನ್ನೋದು ಒಂದು ರೈತ ಸ್ನೇಹಿ ಸಂಸ್ಥೆಯಾಗಿ ಬೆಳೆದಿದೆ. ಇಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರೆ ನಕಲು ಮಾಡಲಿಕ್ಕೆ ಭಾಳ ಬರ್ಬೋದು, ಭಾಳ ಜನ ನಕಲು ಮಾಡ್ಯಾರು. ಆದರೆ ಆ ಒಂದು ಸಂಸ್ಥೆಯನ್ನು ಹುಟ್ಟಿ ಬೆಳೆಸಿ ಅದಕ್ಕೊಂದು ಬ್ರ್ಯಾಂಡ್ ಮಾಡಿ SRK, ಇವತ್ತು ಯಾರು ಮಾಡಿದರೂ SR ಅನ್ನು ಸೇರಿಸ್ಕೊಂಡು ಬೇರೆ ಲೆಟರ್ಸ್ ಹಾಕ್ಬೋದು. ಆದರೆ SR ಇಸ್ SR. ಹೇಗೆ ಚಿತ್ರರಂಗದಲ್ಲಿ ಶಾರುಖ್ ಖಾನ್ SRK ಆಗಿ ಫೇಮಸ್ ಆಗಿದ್ದಾನೆ, ಹಾಗೆ ಲ್ಯಾಡರ್ ವಿಷಯ ಬಂದಾಗ, ಏಣಿಗಳ ವಿಷಯ ಬಂದಾಗ SRK ಇಸ್ ದ ಲೀಡರ್ ಇನ್ ದಿ ಫೀಲ್ಡ್. ಖಂಡಿತವಾಗಿಯೂ ನಿಮ್ಮನ್ನು ಯಾರೂ ಕೂಡ ಅನುಕರಿಸ್ಬೋದು ಹೊರತು ನಿಮ್ಮನ್ನು ಮೀರಿಸಿ ಹೋಗುವಾಗಿಲ್ಲ ಅನ್ನುವಂಥ ಒಂದು ಸತ್ಯವನ್ನು ನಾವೆಲ್ಲ ಕಂಡುಕೊಂಡಿದ್ದೇವೆ. ಅದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಪ್ರಪಂಚದಲ್ಲಿ ನೀವು ಕೇಳಿರುವುದು ಹೆಲೆನ್ ಕೆಲ್ಲರ್ ಅನ್ನುವಂಥ ವ್ಯಕ್ತಿ, ಒಬ್ಬ ಮಹಿಳೆ. ಅವಳು ಹೀಗೆ ವಿಕಲಚೇತನ, ಆದರೆ ಇಡೀ ಪ್ರಪಂಚದ ಒಂದು ಚರಿತ್ರೆಯನ್ನು ಬದಲಾಯಿಸಿದ್ದು ಹೆಲೆನ್ ಕೆಲ್ಲರ್. ಆ ಕ್ಷೇತ್ರದಲ್ಲಿ ದುಡಿದು ಸೇವೆ ಮಾಡಿ ಯಾರು ಕೇಳಿದರೂ ಹೆಲೆನ್ ಕೆಲ್ಲರ್ ಎಂದು ಗೊತ್ತಿದೆ. ಹಾಗೆ ಸ್ಟೀಫನ್ ಹಾಕಿನ್ಸನ್ ಅನ್ನುವಂಥವನು ಬಹಳ ದೊಡ್ಡ ವಿಜ್ಞಾನಿ, ವೀಲ್ ಚೇರಲ್ಲಿದ್ದು ಬದುಕಿದವರು, ಆದರೆ ದೊಡ್ಡ ಸಾಧನೆಯನ್ನು ಮಾಡಿದವರು. ನಿಮ್ಮ ಮಹಿಳೆಯರೇ ಇರುವುದರಿಂದ ಹೇಳ್ತೇನೆ, ಅರುಣಿಮಾ ಸಿನ್ಹಾ ಅನ್ನುವಂಥ ಒಂದು ಮಹಿಳೆ. ಅವಳು ಒಳ್ಳೆಯ ದೃಢಕಾಯ ವ್ಯಕ್ತಿ, ಒಳ್ಳೆಯ ಎತ್ತರ ಇದ್ದರು, ತೋರ ಇದ್ದರು. ಅವಳು BA ಪಾಸಾಗಿ ಟ್ರೈನಲ್ಲಿ ಹೋಗ್ತಾಯಿದ್ರು. ಟ್ರೈನಲ್ಲಿ ಹೋಗುವಾಗ ಅವರು SI ಪೋಸ್ಟಿಗೆ ಸೆಲೆಕ್ಟ್ ಆಗಿದ್ದರು. ಅದಕ್ಕಾಗಿ ಟ್ರೈನಲ್ಲಿ ಡೆಲ್ಲಿಗೆ ಹೋಗ್ತಾಯಿದ್ರು. ಟ್ರೈನಲ್ಲಿ ಡೆಲ್ಲಿಗೆ ಹೋಗುವಾಗ ದರೋಡೆಕೋರರು ನುಗ್ತಾರೆ ಟ್ರೈನಿಗೆ. ದರೋಡೆಕೋರರು ನುಗ್ಗಿ ಇವರ ಕುತ್ತಿಗೆಯಿಂದ ಚಿನ್ನದ ಸರವನ್ನು ಎಳ್ಕೊಳ್ತಾರೆ. ಆಗ ಈ ಯುವತಿ ಇವಳೇನು ಮಾಡ್ತಾರೆ ಅಂದರೆ, ಅರುಣಿಮಾ ಸಿನ್ಹಾ ಬಿಡೋದಿಲ್ಲ, ಅವ್ರ ಜೊತೆ ಸೆಣಸಾಡ್ತಾರೆ, ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಏನು ಮಾಡಿದರೆ ಅವರಿಗೆ ಚೈನ್ ಹೇಳ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅವರೊಟ್ಟಿಗೆ ಹೋರಾಟ ಮಾಡೋ ಸಂದರ್ಭದಲ್ಲಿ ತಪ್ಪಿ ಟ್ರೈನಿಂದ ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದ ಅರುಣಿಮಾ ಸಿನ್ಹನ ಕಾಲ ಮೇಲೆ ಟ್ರೈನ್ ಹೋಗ್ತದೆ. ಟ್ರೈನ್ ಹೋಗಿ ಆ ಕಾಲು ಜರ್ಜರಿತ ಆಗ್ತದೆ, ಚೂರು ಚೂರು ಆಗ್ತದೆ. ಅಲ್ಲಿ ಇದು ಕಾಡು ಪ್ರದೇಶ, ಆಸ್ಪತ್ರೆ ಇಲ್ಲ. ಟ್ರೈನನ್ನು ಯಾರೋ ಚೈನ್ ಎಳೆದು ನಿಲ್ಲಿಸಿದರು, ದರೋಡೆಕೋರರು ಓಡಿದರು. ಇವಳನ್ನು ಏನೋ ಮಾಡಿ ಅಲ್ಲಿ ಲೋಕಲ್ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ಅನೆಸ್ತೇಷಿಯಾ ಇಲ್ಲ, ಇಂಜೆಕ್ಷನಿಗೆ ಅರಿವಳಿಕೆ ಇಂಜೆಕ್ಷನ್ ಕೊಟ್ಟು ಕಾಲು ಕಟ್ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ಅನೆಸ್ತೇಷಿಯಾ ಕೊಡಲಿಕ್ಕಿಲ್ಲ. ಅರುಣಿಮಾ ಸಿನ್ಹಾ ಹೇಳ್ತಾಳೆ, ಬೇಡ, ನೀವು ಕತ್ತರಿಸಬೇಕು, ಇಲ್ಲದ ರಕ್ತ ಸ್ರಾವವಾಗಿ ನಾನು ಸಾಯ್ತೇನೆ, ಕತ್ತರಿಸಿ, ನನಗೆ ಅನೆಸ್ತೇಷಿಯಾ ಬೇಡ ಅಂತೇಳಿ ಧೈರ್ಯದಿಂದ ಹೇಳ್ತಾಳೆ. ಕಾಲು ಕಟ್ ಮಾಡ್ತಾರೆ. ಅಲ್ಲಿಂದ ಅವಳನ್ನು ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಶುಶ್ರೂಷೆ ಕೊಡ್ತಾರೆ. ಒಂದು ಕಾಲು ಇಲ್ಲದ ಅರುಣಿಮಾ ಸಿನ್ಹಾ ಆ ಬಳಿಕ ಅವಳ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಎವರೆಸ್ಟ್ ಏರ್ತಾರೆ. ಎವರೆಸ್ಟ್ ಏರಿದ ಒಂದು ಕಾಲಿನ ಮಹಿಳೆ ಅನ್ನುವಂಥ ಕೀರ್ತಿಗೆ ಪಾತ್ರಳಾಗ್ತಾಳೆ. ಅಂಥ ಅರುಣಿಮಾ ಸಿನ್ಹಾನ ಬಿಟ್ಟರೆ ತಾನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಭಾವಿಸುವಂಥ ಸಮಾಜ ಇರುವಾಗ ತಾನು ಮಾಡಿ ತೋರಿಸ್ತೇನೆ ಅಂತ ಹೇಳುವ ಕೇಶವಣ್ಣ ಅರುಣಿಮಾ ಸಿನ್ಹಾನಿಂದ ಯಾವುದೇ ಒಂದು ವಿಚಾರದಲ್ಲಿ ಕಡಿಮೆ ಇಲ್ಲ ಅಂತ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಸಾಮಾನ್ಯರು ಏನು ಮಾಡ್ತೇವೆ ನಾವೆಲ್ಲ, ಸರ್ ನನಗೆ ಆಗೋದಿಲ್ಲ, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳುವಂಥ ಭಾವನೆ ತಳ್ಕೊಳ್ತೇವೆ. ಇಲ್ಲ, ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂಥೇಳಿ ಆ ಪ್ರಯತ್ನದ ಮೂಲಕ ಮುಂದೆ ಬಂದು ನಿಮಗೆ ಇಷ್ಟು ಜನಕ್ಕೆ ಉದ್ಯೋಗ ಕೊಟ್ಟು ಅದನ್ನು 25 ವರ್ಷಗಳ ಕಾಲ ಲಾಭದಾಯಕವಾಗಿ ನಡೆಸಿ ಸಮಾಜಕ್ಕೆ ಮಾದರಿಯಾಗಿರೋರು ನಮಗೆಲ್ಲ ಕಣ್ಣಿದೆ. ಇಲ್ಲಿ ಬಂದ ಹುಡುಗರಲ್ಲಿ ಕೆಲವರು ನೋಡಲಿಕ್ಕೆ ಚೆನ್ನಾಗಿದ್ದಾರೆ, ಎಲ್ಲಿ ಯಶ್ವೀರ್ ಎಲ್ಲ ಚೆನ್ನಾಗಿದ್ದಾರೆ, ನೋಡುವಾಗ ಅವರಿಗೆಲ್ಲ ನಮ್ಮ ಹಾಗಿದ್ದಾರೆ. ಆದರೆ ಕಣ್ಣಿದ್ದರೆ ಕಾಣೋದಿಲ್ಲ, ಕಿವಿ ಇದ್ದರೆ ಕೇಳೋದಿಲ್ಲ, ಮುಖದ ಎಲ್ಲ ಸರಿ ಇದ್ದರೂ ಮಿದುಳು ಕೆಲಸ ಮಾಡೋದಿಲ್ಲ, ಅಂಥ ಮಕ್ಕಳಿದ್ದಾರೆ. ಅಂಥದ್ರಲ್ಲಿ ಎಲ್ಲವೂ ಸರಿ ಇರುವ ನಾವು ಏನೂ ಸಮಾಜಕ್ಕಾಗಿ ಮಾಡದೆ ಬೇರೆ ಯಾರೋ ಏನೋ ಮಾಡಿದರೆ ಟೀಕೆ ಮಾಡೋರೇ ಜಾಸ್ತಿ ಇರುವಂಥ ಜನಗಳಲ್ಲಿ ಇಂಥ ಕೆಲಸವನ್ನು ಮಾಡಿ ನಿಮಗೆ ಅನ್ನದಾತರಾಗಿರುವಂಥ SRK ಮಾಲೀಕರಾದಂಥ ಕೇಶವ ಮತ್ತು ಅವರ ಬಳಗದವರಿಗೆ ದೇವರು ಎಲ್ಲ ರೀತಿಯ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಡಲಿ. 25ನೇ ವರ್ಷದ ಸಮಾರೋಪ ಅಂತ ನೀವು ಕರೆದಿರಿ ಸರ್, ಅದು ಸಮಾರೋಪ ಅಲ್ಲ. ಅಲ್ಲಿಂದ ನೀವು ಆ ಬೆಳ್ಳಿಯ ನಡಿಗೆಯಿಂದ ಚಿನ್ನದ ನಡಿಗೆ ಪ್ರಾರಂಭ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಚಿನ್ನದ ನಡಿಗೆಯ ಕಡೆಗೆ ನಿಮ್ಮ ಆರಂಭೋತ್ಸವ ಆಗಲಿ, ಚಿನ್ನದ ನಡಿಗೆಯ ಕಡೆಗೆ SRKಯ ಆರಂಭೋತ್ಸವ ಅಂತ ಹೇಳಿ ನಿಮಗೆ ಶುಭಾಶಯವನ್ನು ಕೋರಿ, ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆದಿದ್ದೀರಿ, ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀರಿ, ನಮ್ಮನ್ನು ಸನ್ಮಾನಿಸಿದ್ದೀರಿ, ಮಕ್ಕಳನ್ನು ಗುರುತಿಸಿದ್ದೀರಿ. ಆ ಶಿಕ್ಷಕರಿಗೆ ಗೌರವಿಸಿದ ಉಂಟಲ್ಲ, ಅದು ಅವರಿಗೆ ಖಂಡಿತವಾಗಿ ಪರಿಣಾಮ ಬೀರ್ತದೆ. ನಾಳೆ ಅವರ ವರ್ತನೆಯಲ್ಲಿ ಬದಲಾಗ್ತದೆ, ಇನ್ನಷ್ಟು ಹೆಚ್ಚಿನ ಶ್ರದ್ಧೆಯಿಂದ ಅವರು ಕೆಲಸ ಮಾಡ್ತಾರೆ. ಅಂಥ ಒಂದು ಪ್ರೇರಣೆಯನ್ನು ಕೊಟ್ಟಂಥ ನಿಮಗೆ ನನ್ನ ಪರವಾಗಿ, ನಮ್ಮ MB ಫೌಂಡೇಶನ್ನ ಪರವಾಗಿ, ಮಕ್ಕಳ ಮತ್ತು ಅವರ ಹೆತ್ತವರ ಪರವಾಗಿ ವಂದಿಸ್ತೇನೆ. MB ಫೌಂಡೇಶನ್ ನಿರೂಪಕರು ನಮ್ಮನ್ನು ಭಾಳ ಚೆನ್ನಾಗಿ ವಿವರಿಸಿದರು. ನಮ್ಮ ಕೆಲಸಗಳು ಕೇವಲ ಶಾಲೆಗೆ ಸೀಮಿತ ಆಗಿಲ್ಲ. ಕೊರೋನಾ ಬಂದು ಲಾಕ್ಡೌನ್ ಆಯಿತು, ಎಲ್ಲ ಸರ್ಕಾರದ ವತಿಯಿಂದ ಕಿಟ್ಗಳನ್ನು ಕೊಡೋದೊಂದು ಫ್ಯಾಷನ್ ಆಯಿತು. ಆದರೆ ಉತ್ತರ ಭಾರತದಿಂದ ಬಂದವರು
ಮತ್ತು ಉತ್ತರ ಕರ್ನಾಟಕದಿಂದ ಬಂದವರು 388 ಜನ ಸುಳ್ಳ್ಯದಲ್ಲಿ ಬಾಕಿಯಾದರು. ಅವರಿಗೆ ಏನು ಕೊಟ್ಟರು, ಅವರಿಗೆ ಗ್ಯಾಸ್ ಸ್ಟವ್ ಇರಲಿಲ್ಲ, ಅವರ ಹತ್ರ ಸೀಮೆಎಣ್ಣೆ ಇರಲಿಲ್ಲ, ಅಕ್ಕಿ ಕೊಟ್ಟರೆ ಬೇಯಿಸ್ಲಿಕ್ಕಾಗೋದಿಲ್ಲ, ಅವರು ಚಪಾತಿ ಹೆಚ್ಚು ತಿನ್ನುವರು. ಇಂಥ ಸಮಸ್ಯೆ ಇದ್ದಾಗ MB ಫೌಂಡೇಶನ್ 28 ದಿನಗಳ ಕಾಲ 55,000 ಊಟವನ್ನು ಕೊಟ್ಟಿದ್ದೇವೆ. ಅದರಲ್ಲೂ ಸಹ ಒಂದು ಹೊತ್ತಿಗೆ 3-4 ಚಪಾತಿ ಹಾಗೆ 700 ಜನಕ್ಕೆ ಸುಮಾರು 2,000 ಚಿಲ್ಲರೆ ಚಪಾತಿಯನ್ನು ಬೇಯಿಸಿದ್ದು ನನ್ನ ಪತ್ನಿ ಮತ್ತು ಅವರ ಒಟ್ಟಿಗೆ ಪುಷ್ಪಕ್ಕ ಹಾಗೂ ಇತರ ಹೆಂಗಸರು ಆ ಚಪಾತಿಯನ್ನು ಲಟ್ಟಿಸಿ ಕೊಟ್ಟು ಅವರಿಗೆ ತಲುಪಿಸಿದ್ದೇವೆ. ಅದು ನಮಗೆ ಸಂತೋಷವನ್ನು ಕೊಟ್ಟಿದೆ. ಹಾಗೆ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟು, ಎಷ್ಟೋ ಜನ ಹಾರ್ಟ್ ಪೇಷಂಟು, ಕಿಡ್ನಿ ಪೇಷಂಟ್. ಇವತ್ತು ಒಬ್ಬಳು ಹುಡುಗಿ ಚಾಂದಿನಿ ಇವತ್ತು AJಯಲ್ಲಿದ್ದಾಳೆ. ಅವಳಿಗೆ ಈಗಾಗಲೇ 36 ಲಕ್ಷದಿಂದ ಮೇಲೆ ಖರ್ಚಾಗಿದೆ. ಜೀವನ ಮರಣದ ಹೋರಾಟ ಮಾಡ್ತಾ ಇದ್ದಾಳೆ. ಅಂಥವ್ರಿಗೆ ನಮ್ಮಲ್ಲಿ ಬಂದಾಗ ಸಹಾಯ ಮಾಡ್ತೇವೆ. ಈ ರೀತಿಯ ಸಮಾಜಮುಖಿಯಾದಂಥ ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ಬರೋದು ಕೇಶವಣ್ಣನಂಥವರಿಂದ, ಅವರನ್ನು ನೋಡಿದಾಗ, ಅವರ ಮಾತುಗಳನ್ನು ಕೇಳಿದಾಗ, ಅವರ ಸಾಧನೆಯನ್ನು ನೋಡಿದಾಗ. ಹಾಗಾಗಿ ಕೇಶವಣ್ಣನ ಶಕ್ತಿಯನ್ನು ಹೆಚ್ಚಿಸಬೇಕಾದದ್ದು ಸಿಬ್ಬಂದಿಗಳ ಕರ್ತವ್ಯ. ಇಲ್ಲಿರುವ ಎಲ್ಲ ಸಿಬ್ಬಂದಿಗಳನ್ನು ನಾನು ಕೇಳಿಕೊಳ್ಳೋದಿಷ್ಟೇ, ಇವರ ಕೈಯನ್ನು ಬಲಪಡಿಸಿ ನಿಮ್ಮ ಕಾಲುಗಳು ಗಟ್ಟಿಯಾಗ್ತವೆ. ಇವರನ್ನು ಜೊತೆಯಾಗಿ ಇಟ್ಟುಕೊಂಡು, ಇವರನ್ನು ಮುಂದಿಟ್ಟುಕೊಂಡು ನಿಮ್ಮ ಸಾಧನೆಯನ್ನು ಮಾಡಿ ಅವರು ಬೆಳೀತಾರೆ, ನೀವು ಬೆಳಿತೀರಿ ಅಂತೇಳಿ ಅವಕಾಶಕ್ಕೆ ವಂದಿಸಿ ಮುಗಿಸ್ತೇನೆ. ಹಾಗೆ ಶಿವರಾಮಣ್ಣನ ಬಗ್ಗೆ ಹೇಳಲಿಲ್ಲ ನಾನಾಗ, ಯಾಕಂದರೆ ಶಿವರಾಮ ಏನೇಕಲ್ಲಿ ಇವತ್ತು ಹೇಗೆ ಇಷ್ಟೊತ್ತು ಕೂತರು ಗೊತ್ತಿಲ್ಲ. ಅವರಿಗೆ ಎಲ್ರಿಗೂ ಸಹಾಯ ಮಾಡೋದೇ ಕೆಲಸ. ಈ ಕಡೆ ಕೇಶವಣ್ಣ ಬೇಕು, ಆ ಕಡೆ ಸೀತಣ್ಣ ಬೇಕು, ಆ ಕಡೆ ಕುಮಾರ್ ನಾಯರವರ ಗಣೇಶ್ ಅವರು, ಎಲ್ಲ ಸಂಸ್ಥೆಗಳಲ್ಲಿ ಇವರಿಲ್ಲದೆ ಕೆಲಸ ಇಲ್ಲ. ಒಬ್ಬ ವ್ಯಕ್ತಿಗೆ ನಿವೃತ್ತರಾದಾಗ ವಿಶ್ರಾಂತಿ ಜೀವನ ಬೇಕು. ಇನ್ನು ನಾನು ಆರಾಮಾಗಿರ್ತೇನೆ ಅಂತ ಇರ್ಬೋದು, ಆದರೆ ಇವ್ರು ಹಾಗಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತೇನೆ, ಅವರೊಟ್ಟಿಗೆ ಸೇರಿ ಅವರ ಕೆಲಸಗಳಲ್ಲಿ ನಾನು ತೊಡಗಿಸ್ಕೊಳ್ತೇನೆ ಅಂತ ದೊಡ್ಡ ಭಾವನೆ ಇರುವಂಥ ಶಿವರಾಮಣ್ಣನಿಗೆ ಕೂಡ ಎಲ್ಲರ ಪರವಾಗಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದೇವರು ಇರುವಂತಹ ಲೋಕ ಅದು ದೇವಲೋಕ, ಹಾಗೆ ದೇವರ ಮಕ್ಕಳು ಇರುವಂತಹ ಲೋಕ ಕೂಡ ದೇವಲೋಕನೇ. ಆ ಮಕ್ಕಳನ್ನು ನೋಡಿಕೊಳ್ಳುತ್ತಿರುವಂತಹ ವ್ಯಕ್ತಿಗಳು ಕೂಡ ದೇವರುಗಳೇ. ಅಂತಹ ಒಂದು ದೇವರ ಮಕ್ಕಳಿರುವ ಜಾಗವೇ MB ಫೌಂಡೇಶನ್ ಸಾಂದೀಪ್ ವಿಶೇಷ ಚೇತನ ಸ್ಕೂಲ್. ಸಾಧ್ಯವೆಂದು ನಂಬಿದವರಿಗೆ ಎಲ್ಲವೂ ಸಾಧ್ಯ ಎಂಬ ವಿವೇಕಾನಂದರ ವಾಕ್ಯಕ್ಕೆ ನಿದರ್ಶನದಂತಿರುವ MB ಸದಸ್ಯರು ಸಾಧನೆಗೆ ಯಾವುದೇ ಮಿತಿಯಿಲ್ಲ ಎಂದು ತಿಳಿಸಿಕೊಟ್ಟ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮುಂದೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ಇದೀಗ ನಮ್ಮ ಸಂಸ್ಥೆಗೆ ವಿದಾಯ ಕೋರುವ ಕುಮಾರಿ ಸ್ವಾತಿ ಇವರಿಗೆ ಪ್ರೀತಿಪೂರ್ವಕ ಬೀಳ್ಕೊಡುಗೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ದಿನೇಶ್ ಇವರು ನಡೆಸಿಕೊಡಲಿದ್ದಾರೆ. ಕುಮಾರಿ ಸ್ವಾತಿ ಅವರನ್ನು ಆತ್ಮೀಯವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲಿಗೆ ಇವರ ಕಿರು ಪರಿಚಯವನ್ನು ಮಾಡಲಿಕ್ಕೆ ನಾನು ಸಂತೋಷಿಸ್ತಾ ಇದ್ದೇನೆ. ಶ್ರೀಯುತ ವಿಠಲ್ ರೈ ಹಾಗೂ ವಾಣಿ ದಂಪತಿಯವರ ಮಗಳಾಗಿ ದಿನಾಂಕ 19/12/95 ಕುಮಾರಿ ಸ್ವಾತಿಯವರು ಕೈಕಾರ ಎಂಬಲ್ಲಿ ಜನ್ಮವನ್ನು ತಾಳಿರುತ್ತಾರೆ. ಇವರು ತಮ್ಮ ಪದವಿ ಶಿಕ್ಷಣವನ್ನು ಫಸ್ಟ್ ಗ್ರೇಡ್ ಕಾಲೇಜ್ ಬೆಟ್ಟಂಬಾಡಿ ಇಲ್ಲಿ BCom ಪದವಿಯನ್ನು ಪಡೆಯುವುದರ ಮುಖಾಂತರ ಪೂರೈಸಿರುತ್ತಾರೆ. ತದನಂತರ 1/4/2019 SRKಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲನ್ನು ಇಡುವವರಿದ್ದಾರೆ. ಇವರು ಬಹಳಷ್ಟು ಚುರುಕಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ನಮ್ಮ ಸಂಸ್ಥೆಯ ಸಿಬ್ಬಂದಿ ಪ್ರತಿಯೊಂದು ಕಾರ್ಯದಲ್ಲೂ ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸಿದಲ್ಲಿ ಅದನ್ನು ಶ್ರದ್ಧೆ, ಭಕ್ತಿ ಹಾಗೂ ಭಾವದಿಂದ ಹೇಳಿದ ಸಮಯದಲ್ಲಿ ಹೇಳಿದ ರೀತಿಯಲ್ಲಿ ಅದನ್ನು ಮುಗಿಸುವಂತಹ ಒಂದು ಛಲ ಇವರದು. ಪಂಕ್ಚುವಾಲಿಟಿ, ಅದೇ ರೀತಿ ಸಮಯ ಪಾಲನೆ, ಜೊತೆಗೆ ಮಾಡಬೇಕಾದಂತಹ ಕೆಲಸವನ್ನು ಮಾಡಿ ಮುಗಿಸುವಂತಹ ಒಂದು ಹಠ, ಇದು ಇವರ ಗುಣಗಳು. ಸಂಸ್ಥೆಯ ಯಾವುದೇ ಒಂದು ಕೆಲಸವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು
ಮತ್ತು ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ಮೊದಲೇ ಅರಿತುಕೊಂಡು ಅಂತಹ ಕೆಲಸವನ್ನು ನಿರ್ವಹಿಸುವಂತಹ ಒಂದು ಪ್ರವೃತ್ತಿ ಇವರದು. ಅದೇ ರೀತಿ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳ ಜೊತೆ ಬಹಳಷ್ಟು ಅನ್ಯೋನ್ಯತೆಯಿಂದ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲರಲ್ಲೂ ನಗುನಗುತ್ತಾ ಮಾತನಾಡಿಸುವಂತಹ ಒಂದು ಪ್ರವೃತ್ತಿಯವರು ಕುಮಾರಿ ಸ್ವಾತಿ ಇವರು. ಇವರಿಗೆ ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ಬಿರುದುಗಳನ್ನು ನಾವು ನೀಡಿದ್ದೇವೆ. ಅದರಲ್ಲಿ ಕೆಲವನ್ನು ನಾವು ಇಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಯವಿಟ್ಟು ಸ್ವಾತಿಯವರು ಬೇಜಾರು ಮಾಡಿಕೊಳ್ಬಾರ್ದು. ಚಳ್ಪಾಟ್, ಬೇಬಿ ಲ್ಯಾಡರ್, ಕೈಕಟ್ಟಿದ ಪೊಂಜು, ಕೋದ್ದೇಲ್, ಓಂತಿ, ಕೋತಿ, ಸೇಲೆ, ಏಕರಿ ಇಂತಹ ಹಲವಾರು ಹೆಸರುಗಳು, ಹಲವಾರು ಬಿರುದುಗಳು ಸ್ವಾತಿಗೆ ಈ SRKಯಲ್ಲಿ ಲಭಿಸಿದೆ. ದಯವಿಟ್ಟು ಇದು ನಿಮ್ಮನ್ನು ತಮಾಷೆ ಮಾಡಿದಂತಹ ಒಂದು ಹೆಸರುಗಳಲ್ಲ. ಈ ಸಂಸ್ಥೆಯ ಸಿಬ್ಬಂದಿಗಳು ನಿಮ್ಮ ಮೇಲಿಟ್ಟಿರುವಂತಹ ಒಂದು ಪ್ರೀತಿ, ನೀವು ಕೊಟ್ಟಂತಹ ಪ್ರೀತಿಗೆ ಅವರ ಕಡೆಯಿಂದ ಬಂದಂತಹ ಒಂದು ಬಿರುದುಗಳು ಇವುಗಳು. ಇಂದು ಒಗ್ಗೂಡುವುದು ಸುಸಂದರ್ಭ, ಆದರೆ ಅಗಲುವುದು ಅನಿವಾರ್ಯ. ಪ್ರತಿಯೊಂದು ಕ್ಷೇತ್ರದಲ್ಲೂ ಇದು ಸಾಮಾನ್ಯ. ನಾವೆಲ್ಲ ಒಂದು ಕಡೆ ಸೇರಿದಾಗ ಒಂದು ಕುಟುಂಬದಂತೆ, ಅದರಲ್ಲೂ SRK ಅನ್ನುವಂಥದ್ದು ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಒಂದು ಮನೆ ಇದ್ದಂತೆ. ನಾವು ದಿನನಿತ್ಯದ ಚಟುವಟಿಕೆಗಳನ್ನು ಮನೆಯಲ್ಲಿ ಹೇಗೆ ಕಳೆಯುತ್ತೇವೋ ಅದೇ ರೀತಿ ನಾವು ಎಲ್ಲ ಸಿಬ್ಬಂದಿಗಳು ಒಂದು ದಿನವನ್ನು ಈ SRKಯಲ್ಲಿ ಕಳೆಯುತ್ತೇವೆ. ದಿನಂಪ್ರತಿ ಬೆಳಗ್ಗೆ ಬಂದು ಸಂಜೆಯವರೆಗೆ ಅದು ಮನೆಯಲ್ಲಿ ನಾವು ಯಾವ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೋ ಅದೇ ರೀತಿ ಇಲ್ಲಿ ನಮ್ಮನ್ನು ನಾವು ಕೆಲಸದಲ್ಲಿ ತೊಡಗಿಸುವ ಮುಖಾಂತರ ಒಂದು ದಿನವನ್ನು ಬಹಳಷ್ಟು ಆನಂದದಿಂದ, ಅಂದರೆ ನಾವಿಲ್ಲಿ ಮಾಡುವ ಕೆಲಸಗಳು ನಮಗೊಂದು ಹೊರೆಯಾಗಿ ಅನಿಸುವುದಿಲ್ಲ. ಎಲ್ಲರೂ ಬಹಳಷ್ಟು ಖುಷಿಯಿಂದ ಮಾತನಾಡಿಸಿಕೊಳ್ಳುತ್ತಾ ಸಂತೋಷದಿಂದ ದಿನವನ್ನು ಕಳೆಯುತ್ತಾ ನಾವಿಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಇಂದು ಸುಮಾರು 4-5 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇಂದು ಅನಿವಾರ್ಯವಾಗಿ ಈ ಸಂಸ್ಥೆಯಿಂದ ನಿರ್ಗಮಿಸ್ತಾ ಇದ್ದಾರೆ ಶ್ರೀ ಕುಮಾರಿ ಸ್ವಾತಿ ಇವರು. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ, ಅಂದರೆ ಇವತ್ತು ಈ ಸಂಸ್ಥೆಯಿಂದ ನೀವು ನಿರ್ಗಮಿಸ್ತಿರಬಹುದು, ಆದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ನೀವಿರ್ತೀರಿ. SRK ಎಂದೆಂದಿಗೂ ನಿಮ್ಮೊಂದಿಗಿದೆ. ನಿಮ್ಮ ಹಾಗೂ SRKಯ ಸಂಬಂಧ ಮುಂದಕ್ಕೂ ಮುಂದುವರಿಯಲಿ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ ಕುಮಾರಿ ಸ್ವಾತಿ ಇವರಿಗೆ ಇವರ ವೃತ್ತಿ ಶ್ರದ್ಧೆಯನ್ನು ಗುರುತಿಸಿ ಗೌರವಿಸಿ ಸಮರ್ಪಿಸಿದ ಅಭಿನಂದನಾ ನಾಲ್ನುಡಿ. ಆತ್ಮೀಯರೇ, ನಮ್ಮ ಸಂಸ್ಥೆಯಲ್ಲಿ ಕಳೆದ 4 ವರ್ಷಗಳಿಂದ 10 ಹಲವು ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ವಿತರಕರಿಗೆ ಹಾಗೂ ಮಾರಾಟ ಪ್ರತಿನಿಧಿಗಳಿಗೆ ಅಗತ್ಯವಾದುದನ್ನು ಕ್ಲಪ್ತ ಸಮಯದಲ್ಲಿ ಪೂರೈಸಿ ಆ ಮೂಲಕ ಸಂಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವರವಾದಂತಹ ಪಾತ್ರವನ್ನು ವಹಿಸಿದ್ದೀರಿ. ಶ್ರದ್ಧೆಯಿಂದ ವೃತ್ತಿಯನ್ನು ನಿಭಾಯಿಸುವ ನಿಮ್ಮ ಪ್ರವೃತ್ತಿ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚು. ವೃತ್ತಿಯಲ್ಲಿನ ನಿಮ್ಮ ಪ್ರಾಮಾಣಿಕತೆ, ಪರಿಪೂರ್ಣತೆ ನಮ್ಮೆಲ್ಲರಿಗೂ ಸಂತಸ ತಂದಿದೆ. ತಮ್ಮ ಸೇವಾನಿಷ್ಠೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ತಮ್ಮ ಭವಿಷ್ಯದ ಬದುಕು ಹರ್ಷದಾಯಕವಾಗಿರಲಿ ಎಂದು ಶ್ರೀ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ಈ ಅಭಿನಂದನಾ ನಾಲ್ನುಡಿಯನ್ನು ಸಮರ್ಪಿಸುತ್ತಾ ಇದ್ದೇವೆ. ಸದಾ ಗ್ರಾಹಕ ಪರ ಆವಿಷ್ಕಾರದಲ್ಲಿ ತೊಡಗಿರುವ ನಮ್ಮ ಹಂಬಲಗಳಿಗೆ ನೀವು ನೀಡುತ್ತಿರುವ ಬೆಂಬಲವೇ ನಮ್ಮ ಯಶಸ್ವಿ ಪ್ರಯಾಣಕ್ಕೆ ಕಾರಣವಾದುದಕ್ಕೆ ನಿಮಗೆ ಕೃತಜ್ಞತೆಗಳು. ಇತಿ ನಮ್ಮ ಸಂಸ್ಥೆಯ ಮಾಲಕರಾದ ಶ್ರೀಯುತ ಕೇಶವ್ ಗೌಡ ಅಮೈ. ಇವತ್ತು ನಿಮ್ಮನ್ನು ಒಂದು ಸಾಂಕೇತಿಕವಾದಂತಹ ಒಂದು ಬೀಳ್ಕೊಡುಗೆಯನ್ನು ನಾವು ಮಾಡ್ತಾ ಇದ್ದೇವೆ. ಮುಂದೆ ನಿಮ್ಮ ಒಡನಾಟ ಸದಾ ಮುಂದುವರಿಯಲಿ. ಇನ್ನು ಕೆಲವೇ ದಿನಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲನ್ನು ಇಡುತ್ತಿರುವಂತಹ ನಿಮಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರು, ಗುರುಗಳು, ಹಿತೈಷಿಗಳು ಎಲ್ಲರ ಪರವಾಗಿ ನಿಮಗೆ
ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದ್ದೇವೆ. ನಿಮ್ಮ ಮುಂದಿನ ವೈವಾಹಿಕ ಜೀವನ ಸುಖಕರವಾಗಿರಲಿ. ಮುಂದೆ ನಿಮ್ಮ ಜೀವನ ಉತ್ತರೋತ್ತರವಾಗಿ ಏಳಿಗೆಯನ್ನು ಸಾಧಿಸಲಿ ಅಂತ ಈ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ಸ್ವಾತಿ ಹಾಗೂ ಸನ್ಮಾನವನ್ನು ಮಾಡಿದಂಥ ಎಲ್ಲ ವೇದಿಕೆಯ ಗಣ್ಯಾತಿಗಳ ಧನ್ಯವಾದಗಳು. ಹಾಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ದಿನೇಶ್ ಇವರಿಗೂ ಕೂಡ ಧನ್ಯವಾದಗಳು. ಮುಂದೆ ಸ್ವಾತಿ ಅವರು 2 ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ನನ್ನ ಈ ಸಂಸ್ಥೆಯ ಮುಖ್ಯಸ್ಥರೇ, ಸುಳ್ಯ MB ಫೌಂಡೇಶನ್ನ ವಿಶೇಷ ಚೇತನ ಶಾಲೆಯ ಮಕ್ಕಳೇ, ಶಿಕ್ಷಕರೇ, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಮುಂಭಾಗದಲ್ಲಿರುವ ಅತಿಥಿಗಳೇ, ನಾನು ನನ್ನ SRK ಸಂಸ್ಥೆಯಲ್ಲಿ 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ನನ್ನ ವೃತ್ತಿ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬಹುದು. ನನ್ನ ಜೀವನಕ್ಕೆ ಜೀವನ ಚಕ್ರವನ್ನು ತಿಳಿಸಿದ್ದು, ಕುಟುಂಬಕ್ಕೆ ಆಧಾರವಾಗಿದ್ದು, ನನ್ನೆಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗಿರುವುದು ನನ್ನ ಈ ಸಂಸ್ಥೆ. ಈ ಇಂಡಸ್ಟ್ರಿಯಲ್ಲಿ ನಾನಿದ್ದ ಸಂಬಂಧ ಬಹಳ ಅಮೂಲ್ಯವಾದದ್ದು. ಇಲ್ಲಿಯ ಒಡನಾಟ ಮರೆಯುವಂಥದ್ದಲ್ಲ. ಒಳ್ಳೆಯ ಅನುಭವ ಕೊಟ್ಟಿದೆ, ಹಾಗೆಯೇ ಬದುಕು ಮತ್ತು ಬದುಕಲು ಕಳಿಸಿದೆ. ನಾನು ಇಲ್ಲಿಂದ ಬರಿಗೈಯಲ್ಲಿ ಹೋಗುತ್ತಿಲ್ಲ, ಆ ವರ್ಕ್ ಎಕ್ಸ್ಪೀರಿಯನ್ಸನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಎಂಬ ಖುಷಿ ನನಗೆ. ಅದ್ಭುತ ಅನುಭವ ಸಿಕ್ಕಿದೆ ಸರ್. ನನಗೆ ಸುಮಾರು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ನಾನು ಗೊತ್ತಿಲ್ಲದೆ ಅದೆಷ್ಟೋ ತಪ್ಪುಗಳನ್ನು ಮಾಡಿರಬಹುದು, ಅದನ್ನೆಲ್ಲ ಮನ್ನಿಸಬೇಕೆಂದು ಈ ಸುಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನನ್ನ ಮಿತ್ರರಲ್ಲಿಯೂ ನನ್ನಿಂದಾದ ಸಿಹಿ ಕ್ಷಣವನ್ನು ನೆನಪಿಸಿ ಕಹಿಯನ್ನು ಮರೆತು ಬಿಡು ಎಂದು ಕೇಳಿಕೊಳ್ಳುತ್ತೇನೆ. ನನ್ನ SRK ಸಂಸ್ಥೆಯು ಇನ್ನಷ್ಟು ಜನರಿಗೆ ಉದ್ಯೋಗವನ್ನು ನೀಡಿ 50-100 ವರ್ಷಗಳಷ್ಟು ಪೂರೈಸಲಿ ಎಂದು ಈ ಬೆಳ್ಳಿ ಹಬ್ಬದ ಸುಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳು. ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಸ್ವಾತಿ ಅವರಿಗೆ ಧನ್ಯವಾದ. ಮುಂದೆ ನಮ್ಮ ಆತ್ಮೀಯರಾದಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಬ್ರಮ್ಸ್ ಅವರಿಂದ ಮಾತು. ಬೆಳ್ಳಿ ಹಬ್ಬದ ನೆನಪಿನಾರ್ಥವಾಗಿ ಸರಣಿ ಕಾರ್ಯಕ್ರಮದ ವಿಶೇಷ ಚೇತನ ಮಕ್ಕಳಿಗಿರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾದಂಥ MB ಫೌಂಡೇಶನ್ನ ಸದಸ್ಯರು ಸರ್ವರೇ, ಆತ್ಮೀಯರು, ನನ್ನ ಪತ್ನಿಯ ಶಿಕ್ಷಕರು ಆಗಿರುವಂತಹ ಶಿವರಾಮ್ ಸರ್ ಏನಕಲ್ ಅವರೇ, ಸುದ್ದಿ ಮಾಧ್ಯಮದ ಹಿರಿಯರಾದಂಥ ಲೋಕೇಶ್ ಸರ್ ಅವರೇ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಅದರ ನೇತೃತ್ವವನ್ನು ವಹಿಸಿ ಈ ರೀತಿ ಆಗಬೇಕು ಎಂಬುದಾಗಿ ಸ್ಪಷ್ಟ ಒಂದು ಚಿತ್ರಣವನ್ನಿಟ್ಟು ಅದಕ್ಕೊಂದು ನೇತೃತ್ವವನ್ನು ವಹಿಸಿ ಎಲ್ಲವನ್ನು ಚೆನ್ನಾಗಿ ನಿರ್ವಹಿಸುವ ಒಂದು ಶಕ್ತಿ ಆದಂತಹ ಈ ಸಂಸ್ಥೆಯ ಮಾಲಕರಾದ ಆತ್ಮೀಯರ ಸ್ನೇಹಿತರಾದಂಥ ಕೇಶವ್ ಸರ್ ಅವರೇ ಮತ್ತು SRK ಕುಟುಂಬದ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ವಿಶೇಷ ಚೇತನ ಮಕ್ಕಳ ಶಿಕ್ಷಕಿಯವರೇ, ಎಲ್ಲರಿಗೂ ಅತ್ಯಂತ ಹೃದಯಪೂರ್ವವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಹುಶಃ ಈ ವರ್ಷ ಕೂಡ ನಾನು ಶಿವರಾಮ ಕಾರಂತ ಶಾಲೆಯ ಶಿಕ್ಷಕನಾಗಿದ್ದೇನೆ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳು ಇರ್ತಾರೆ. ಈ ವರ್ಷ 7 ಮಂದಿ ವಿಶೇಷ ಚೇತನ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ. 7 ಮಂದಿಯ 7 ಸ್ವಭಾವಗಳು, 7 ರೀತಿಯ 7 ಆಲೋಚನೆಗಳು ಅವರಿಗಿದೆ. ಆದ್ದರಿಂದ ಬಹಳಷ್ಟು ಇವರನ್ನು ಅರ್ಥ ಮಾಡಿಕೊಳ್ಳುವುದು, ಇವರ ಬೇಡಿಕೆಗಳನ್ನು ಈಡೇರಿಸುವುದು ಸುಲಭವಲ್ಲ. ಆದ್ದರಿಂದ ಖಂಡಿತವಾಗಿಯೂ ನಾನು MB ಫೌಂಡೇಶನ್ನ ಸದಾಶಿವ ಸರಿಗೆ, ಅವರ ಕುಟುಂಬದವರಿಗೆ ಖಂಡಿತವಾಗಿಯೂ ಇಂಥ ಒಂದು ಶ್ರೇಷ್ಠ ಕಾರ್ಯ ಈ ಭೂಲೋಕದಲ್ಲಿ ಬೇರೊಂದಿಲ್ಲ ಎಂದು ಹೇಳುತ್ತಾ ನಿಮ್ಮ ಈ ಕಾರ್ಯಕ್ಕೆ ಚಿರಋಣಿಯಾಗಿ ಯಾವತ್ತೂ ನಿಮ್ಮನ್ನು ಹೃದಯದಲ್ಲಿಟ್ಟು ನಮಿಸ್ತಾ ಇರ್ತೇನೆ. ಅದೇ ರೀತಿ ಬಹುಶಃ ಈ ಶಿಕ್ಷಕಿಯರು ಈ ಸವಾಲುಗಳು ಎಷ್ಟಿದೆ ಎಂಬುದು ಸ್ವಲ್ಪ ಮಟ್ಟಿಗೆ ನಾನು ಅರಿತಿದ್ದೇನೆ. ಏಕೆಂದರೆ ನಮ್ಮ ಶಾಲೆಯಲ್ಲಿ ಆ ವಿದ್ಯಾರ್ಥಿಗಳಿದ್ದಾರೆ, 7 ಜನ ವಿದ್ಯಾರ್ಥಿಗಳು ಇದ್ದಾರೆ. ಇತ್ತೀಚೆಗೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ನೃತ್ಯ ಮಾಡ್ತಾ ಇದ್ದ ಹುಡುಗನ ಫೋಟೋವನ್ನು ಅವರ ಅಪ್ಪ ಅಮ್ಮ ಚಿತ್ರೀಕರಿಸ್ತಿದ್ರು.
ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ. ಆಮೇಲೆ ಅವರು ಆ ವಿಡಿಯೋವನ್ನು ನೋಡಿ ಸದಾ ಸಂತೋಷ ಪಡ್ತಿದ್ರು. ಯಾವತ್ತೂ ನೃತ್ಯ ಮಾಡದ, ಯಾವತ್ತೂ ಡ್ಯಾನ್ಸ್ ಮಾಡದ, ಯಾವತ್ತೂ ಸಂತೋಷ ಪಡೆದ ಒಂದು ಮಗನ ಅಪ್ಪ ಅಮ್ಮನಾಗಿದ್ದವರು ಆ ದಿನ ಬಹಳ ಸಂತೋಷಪಟ್ಟರು. ಈ ದಿನ ಬಹುಶಃ ಕೆಲವು ತಾಯಂದಿರು ಬಂದಿದ್ದಾರೆ. ಬಹುಶಃ ನನಗನ್ನಿಸೋದು MB ಅವರಿಗೆ ಇನ್ನೂ 1 ಗಂಟೆ ಮಾತನಾಡಬೇಕು ಅಂತಿತ್ತು, ಆದರೆ ಕಾಲದ ಪರಿಮಿತಿ ಇದ್ದ ಕಾರಣ ಅದು ಅಸಾಧ್ಯವಾಗಿದೆ. ಏಕೆಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಭಾಳ ಚೆನ್ನಾಗಿ ಅರಿತುಕೊಂಡಿದ್ದಾರೆ. ಒಬ್ಬ ಶಿಕ್ಷಕನಾಗಿದ್ದವನಿಗಿರುವ ಗುಣ, ಆ ಗುಣ ಅವರಲ್ಲಿದೆ. ಒಂದು ತಂದೆಯಾಗಿರುವ ಗುಣ, ಆ ಗುಣ ಅವರಲ್ಲಿದೆ. ಅದೇ ರೀತಿ ಶ್ರೀಮತಿ ಮತ್ತು MB ಅವರ ಕಾಂಬಿನೇಷನ್ ಕೂಡ ಬಹಳ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಳೋ ಪತಿಪತ್ನಿಯ ಮಧ್ಯೆ ಇದ್ದರೆ ಇಂಥ ಕಾರ್ಯಗಳು ಯಾವತ್ತೂ ಆಗ್ತದೆ ಎಂಬುದಾಗಿ ಕೂಡ ಹೇಳಬಹುದು. ಬಹುಶಃ ಇನ್ನಷ್ಟು ವಿಷಯಗಳನ್ನು ಹೇಳಲಿಕ್ಕಿದ್ದರೂ ಸಮಯದ ಪರಿಮಿತಿ ಇರುವುದರಿಂದ, ಶಿಕ್ಷಕನಾಗಿರುವುದರಿಂದ ಗಂಟೆಗಳು ಯಾವ ರೀತಿ ಇದೆ ಎಂಬುದಾಗಿ ಅರ್ಥ ಇರುವುದರಿಂದ ಖಂಡಿತವಾಗಿ ಕೇಶವ್ ಸರ್ ನಿಮಗೆ ಎಲ್ಲ ರೀತಿಯಲ್ಲಿ ಶುಭ ಕೋರ್ತಾ ಇದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಇಂಥ ದೇವತ್ವವನ್ನು ಹೊಂದಿದಂಥ ಶ್ರೇಷ್ಠ ಮಕ್ಕಳ ಸೇವೆ ಮಾಡುವ ಶಕ್ತಿಯನ್ನು ಆ ಭಗವಂತನು ಕರುಣಿಸಲಿ ಎಂಬುದಾಗಿ ಕೇಳಿಕೊಳ್ತಾ, ನಿಜವಾಗಿ ಮತ್ತೊಮ್ಮೆ ಈ ಶಿಕ್ಷಕಿಯರಿಗೆಲ್ಲರಿಗೆ ಶಿರಬಾಗಿ ನಮಿಸ್ತಾ, ನಿಮ್ಮ ಈ ಶ್ರೇಷ್ಠ ಕಾರ್ಯಕ್ಕೆ ಭಗವಂತನು ಶಾಶ್ವತವಾಗಿ ಉತ್ತಮವಾದ ಒಂದು ಶ್ಲಾಘನೀಯ ಪ್ರದೇಶವನ್ನು ನಿಮಗೆ ಆಶೀರ್ವಾದ ನೀಡಲಿ ಎಂಬುದಾಗಿ ಕೇಳುತ್ತಾ, SRK ಲೀಡರ್ಸ್ನ ಎಲ್ಲ ಕುಟುಂಬ ವರ್ಗದವರಿಗೆ ಶುಭವನ್ನು ಕೋರುತ್ತಾ, MB ಸದಾಶಿವ ಸರ್ ಹೇಳಿದಾಗೆ 25, 50, 100 ಇದು ಲೆಕ್ಕ ಮಾತ್ರ. ಆದರೆ ಇದು ಸಾಗುತ್ತಾ ಇರಲಿ. ಸ್ವರ್ಣ ಮಹೋತ್ಸವ, ದಶಮಾನೋತ್ಸವ ಹೀಗೆ ಸಾಗುತ್ತಾ ಇರಲಿ. ಮುಂದೆಂದು ಇದು ಯಶಸ್ವಿಯಾಗಿ ನಾವು ಇರುತ್ತೇವೆಯೋ ಇಲ್ಲವೋ ಎಂಬುದಾಗಿಲ್ಲ, ಬದಲಾಗಿ SRK ಚಿರವಾಗಿರಲಿ ಎಂಬುದಾಗಿ ಆಶಿಸ್ತಾ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಮಕ್ಕಳ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣುವ ಶಿಕ್ಷಕರಿಗೆ ವಂದಿಸಿದ ನಿಮಗೂ ಕೂಡ ಧನ್ಯವಾದಗಳು ಸರ್. ಮುಗ್ಧ ಮನಸ್ಸುಗಳ ಹರಡಿಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆ, ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ಗಣ್ಯಾತಿಥಿಗಳನ್ನು ಹೃದಯಪೂರ್ವಕವಾಗಿ ವಂದಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಸಹೋದ್ಯೋಗಿ ಯತೀಶ್ ಅವರು. SRK ಲ್ಯಾಡರ್ಸ್ ಪುತ್ತೂರು ಇದರ ಬೆಳ್ಳಿ ಹಬ್ಬದ ಸುಸಂದರ್ಭದಲ್ಲಿ ಆಯೋಜಿಸಿರುವ 3ನೇ ಕಾರ್ಯಕ್ರಮವಾಗಿರುವ ವಿಶೇಷ ಚೇತನ ಮಕ್ಕಳೊಂದಿಗೆ ಸ್ನೇಹಕೂಟ. ಈ ಕಾರ್ಯಕ್ರಮದ ಅಧ್ಯಕ್ಷತನವನ್ನು ವಹಿಸಿದ ನಮ್ಮ ಹಿತೈಷಿಯರಾಗಿರುವ ಹಾಗೂ ಪುತ್ತೂರು ತಾಲೂಕು ಪ್ರೌಢಶಿಕ್ಷಕ ಶಾಲೆಯ ಸಂಘದ ಅಧ್ಯಕ್ಷರಾಗಿರುವ ಅಬ್ರಹಂ SA ಸರ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ MB ಫೌಂಡೇಶನ್ನ ಅಧ್ಯಕ್ಷರಾಗಿರುವ ಹಾಗೂ ಸಾಂದೀಪ ಶಾಲೆಯ ಅಧ್ಯಕ್ಷರಾಗಿರುವ MB ಸದಾಶಿವ ಸರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾಗಿರುವ ನಮ್ಮ ನಿವೃತ್ತ ದೈಹಿಕ ಶಿಕ್ಷಕರಾಗಿರುವ ಶಿವರಾಮ್ ಎನಕಲ್ ಸರ್ ಇವರಿಗೂ ಧನ್ಯವಾದಗಳು. ಹಾಗೂ ಸುದ್ದಿ ಮಾಧ್ಯಮ ಮಿತ್ರರಾಗಿರುವ ನಮ್ಮ ಪ್ರಚಾರಕರಾಗಿರುವ ಲೋಕೇಶ್ ಬನ್ನೂರ್ ಅವರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಮಾಲಕರಾಗಿರುವ ಕೇಶವ್ ಸರ್ ನಿಮಗೂ ನಮ್ಮೆಲ್ಲರ ಪೂರ್ವದ ಧನ್ಯವಾದಗಳು. ಹಾಗೂ ಸಾಂದೀಪ ಶಾಲೆಯ ಶಿಕ್ಷಕರು, ಪೋಷಕರು ಹಾಗೆ ಅವರ ಮಕ್ಕಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿಗಳಲ್ಲೂ ನನ್ನೆಲ್ಲರ ಉದ್ಯಮಿ ಮಿತ್ರರಿಗೂ ಆಗಿರುವ SRKಯ ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ವಂದನಾರ್ಪಣೆಯನ್ನು ಮಾಡಿದಂತಹ ಯತೀಶ್ ಅವರಿಗೂ ಕೂಡ ಧನ್ಯವಾದಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಗುರುಗಳಿಗೆ ವಂದಿಸುತ್ತಾ, ನಾವು ಭಗವಂತ ಸ್ಮರಣೆ ಮತ್ತು ಪರೋಪಕಾರ ಮಾಡಿದರೆ ನಾವು ಯೋಚಿಸಿದ ಎಲ್ಲ ಕೆಲಸಗಳು ನೆರವೇರುತ್ತದೆ. ಭಗವಂತನಿಗೆ ನಾವು ಏನಾದರೂ ಕೊಟ್ಟರೆ ಮಾತ್ರ ಅವರು ಎಲ್ಲವನ್ನೂ ನಮಗೆ ಕೊಡುತ್ತಾನೆ. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಕಾರ್ಯಕ್ರಮವಾಗಿಸಿದ ಇನ್ನಷ್ಟು ಮೆರುಗು ನೀಡಿದ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ, ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಂದ. SRK
ಲ್ಯಾಡರ್ಸ್ ಇದರ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ನನ್ನ ತಮ್ಮನ ಆತ್ಮೀಯ ಮಿತ್ರರಾಗಿರುವಂತಹ ಈ SRK ಲ್ಯಾಡರ್ಸ್ ಅದರ ಮಾಲೀಕರಾಗಿರುವಂತಹ ಕೇಶವರವರು ಹಾಗೂ ನನ್ನ ತಮ್ಮನ ಶಿಕ್ಷಕರು ಆಗಿರುವಂತಹ ನನ್ನ ತಂದೆಯ ಆತ್ಮೀಯರಾಗಿರುವಂತಹ ಶಿವರಾಮ್ ಸರ್ ಅವರೇ ಹಾಗೂ ಎಲ್ಲ SRK ಲ್ಯಾಡರ್ನ ಎಲ್ಲ ಟೀಮ್ ಅದೇನು ಹೇಳಿದರು ನಮ್ಮ SRK ಅಂತ ಇಲ್ಲಿ ಸನ್ಮಾನ ಮಾಡಿಕೊಂಡಾಗ ಅವರ ಬಾಯಿಂದ ಬಹುಶಃ ನಮ್ಮ SRK ಅಂತ ಬರಬೇಕಿದ್ರೆ ಆ ಟೀಮ್ ವರ್ಕ್ ಹೇಗಿದೆ ಅಂತೇಳಿ ನಮಗೆ ಅರ್ಥ ಆಗ್ತದೆ. ಅಂತಹ ಈ ಒಂದು ಟೀಮಿನ ಎಲ್ಲ ಸದಸ್ಯರಿಗೆ ನಮ್ಮ ಶಾಲೆಯ ಮಕ್ಕಳಿಗೆ ಬಹುಶಃ ಎಲ್ಲಿ ಸಹ ವೇದಿಕೆ ಸಿಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವೊಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದೀರಿ. ಅವರಿಗೆ ಕೂಡ ಸಾಮಾನ್ಯ ಮಕ್ಕಳಂತೆ ಎಲ್ಲ ರೀತಿಯ ಅಭಿರುಚಿ ಇದೆ. ಪ್ರತಿಯೊಂದು ಮಗುವಿನಲ್ಲಿ ಒಂದೊಂದು ವಿಶೇಷ ಗುಣಗಳಿದೆ, ಒಂದೊಂದು ವಿಶೇಷ ಶಕ್ತಿ ಇದೆ. ಅದನ್ನು ಪ್ರದರ್ಶಿಸಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿದಾಗ ಅವರು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಮತ್ತೆ ಜೀವನದಲ್ಲಿ ಮುಂದೆ ಹೋಗಿ ಸಾಮಾನ್ಯರಂತೆ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ ಒಂದು ಪ್ರಯತ್ನಕ್ಕೆ ನೀವು ಇಲ್ಲಿ ವೇದಿಕೆಯನ್ನು ಒದಗಿಸಿಕೊಟ್ಟದಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯಿನಿಯ ನೆಲೆಯಲ್ಲಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ದೃಶ್ಯ, ಶರಣ್ ಮತ್ತು ಯಶ್ವಿನ್ ಅವರು ಈಗ ಒಂದು ಜಾನಪದ ಒಂದು ಪ್ರಾರ್ಥನೆ ಹಾಡನ್ನು ಹಾಡ್ತಾರೆ. ಮುಂದೆ ಅವರಿಂದ ಒಂದು ಜಾನಪದ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ವಂದೇ ಓಂಕಾರ ಚಾಮರನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಹು ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ. ಮಧುರು ಗಣಪತಿ ಶರಹು ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ. ಅತ್ಯಂಗಡಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ಉಮುಖನೇ ಕಪಿಲನೇ ಏಕದಂತನೇ ಶುಭವರ್ಣ ಗೌರಿ ಸುತನೇ. ಮುಖನೇ ಕಪಿಲನೇ ದೇಕದಂತನೇ ಶುಭವರ್ಣ ಗೌರಿ ಸುತನೇ. ನೀನಿಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಹಾಡುವವರಿಲ್ಲವೋ. ನೀನಿಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಹಾಡುವವರಿಲ್ಲವೋ. ಮಧುರ ಗಣಪತಿ ಶರಹು ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ. ಮಧುರ ಗಣಪತಿ ಶರಹು ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ. ಅತ್ಯಂಗಡಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ತನೇ ವಿಮಲನೇ ಏಕದಂತನೇ ಶುಭವರ್ಣ ಗೌರಿ ಸುತನೇ.
ಕಾಟನೆ ವಿಮಾಲನೆ ಏಕದಂತಾನೆ ಶುಭವರ್ಣ ಗೌರಿ ಸುತನೆ ನೀನಿಲ್ಲ ಗೀಸಕರಿಲ್ಲವೋ ಬಾಂಧವರಿಲ್ಲವೋ ಹಾಡುವವರಿಲ್ಲವೋ ನಿನ್ನನ್ನೇ ಎಂದೆಂದು ಶ್ರುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ನಿನ್ನನ್ನೇ ಎಂದೆಂದು ಶ್ರುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರ ಗಣಪತಿ ಶರಹು ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ ಮಧುರ ಗಣಪತಿ ಶರಹು ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ ಅತ್ಯಂಗಡಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣು. ಮುಂದೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಜಾನಪದ ನೃತ್ಯ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಹರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ಹರ್ಯಾರು ಹೊರುವಂತ ಐರಾಣಿ. ಹರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ಹರ್ಯಾರು ಹೊರುವಂತ ಐರಾಣಿ. ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಘಟ್ಟಿಸಿ ಮಣ್ಣ ತುಳಿದಾನ. ಘಟ್ಟಿಸಿ ಮಣ್ಣ ತುಳಿದಾನ. ಘಟ್ಟಿಸಿ ಮಣ್ಣ ತುಳಿದು ತಮಾಡ್ಯಾನ ಮಿತ್ರೇರು ಹೊರುವಂತ ಐರಾಣಿ. ಮಿತ್ರೇರು ಹೊರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಹರ್ಯಾಡಿ ಮಣ್ಣ ತುಳಿದಾನ.
ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆ ಕುಂಬಾರಣ್ಣ ಹಾಲು ಬಾಂಧನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ಹಾರ್ಯಾರು ಬರುವಂತ ಐರಾಣಿ ಮುಂಜಾನೆ ಕುಂಬಾರಣ್ಣ ಹಾಲು ಬಾಂಧನ ಹಾರ್ಯಾಡಿ ಮಣ್ಣ ತುಳಿದಾನ ಮುಂಜಾನೆ ಕುಂಬಾರಣ್ಣ ಹಾಲು ಬಾಂಧನ ಹಾರ್ಯಾಡಿ ಮಣ್ಣ ತುಳಿದಾನ ಮುಂಜಾನೆ ಕುಂಬಾರಣ್ಣ ಹಾಲು ಬಾಂಧನ ಹಾರ್ಯಾಡಿ ಮಣ್ಣ ತುಳಿದಾನ ಮುನಿಸುತ್ತರವೇ ಹಾಡು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದಿ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದಿ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದಿ ಕರೆಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರೆಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲೋ ಮುನಿಸುತ್ತರವಿ ಮುಗುದೇ ಹಿತವಾಗಿ ನಗಲು ಬಾರದಿ ಮುನಿಸುತ್ತರವಿ ಮುಗುದೇ ಹಿತವಾಗಿ ನಗಲು ಬಾರದಿ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮೊದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮೊದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವಿ ಮುಗುದೇ ಹಿತವಾಗಿ ನಗಲು ಬಾರದಿ ಮುನಿಸುತ್ತರವಿ ಮುಗುದೇ ಹಿತವಾಗಿ ನಗಲು ಬಾರದಿ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀಮನ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀಮನ ವಾಗರ್ಭದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವಿ ಮುಗುದೇ ಹಿತವಾಗಿ ನಗಲು ಬಾರದಿ ಮುನಿಸುತ್ತರವಿ ಮುಗುದೇ ಹಿತವಾಗಿ ನಗಲು ಬಾರದಿ. ಮುಂದೆ ಒಂದು ಭಾವಗೀತೆ ದೃಶ್ಯ ಮತ್ತು ಯಶ್ವಿನ್ ಶರಣ್ ಜೊತೆ ಸೇರಿಕೊಳ್ತಾರೆ. ಎದೆ ತುಂಬಿ ಆಡಿದ್ದೇನೆ. ಎದೆ ತುಂಬಿ ಹಾಡಿದೆನು ಅಂದು ನಾನು
ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವೆಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವೆಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ ಅದುವೇ ಬಹುಮಾನ ಅಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ ಅದುವೇ ಬಹುಮಾನ ಹಾಡು ಅಕ್ಕಿಗೆ ಬೇಕೇ ಹಾಡು ಅಕ್ಕಿಗೆ ಬೇಕೇ ಬಿರುದು ಸನ್ಮಾನ ತುಂಬಿ ಹಾಡಿದೆನು ಅಂದ ನಾನು ಮನವೆಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳುವವರಿಹರೆಂದು ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ ಹಾಡುವೆನು ಮೈ ತುಂಬಿ ಎಂದಿನಂತೆ ಯಾರು ಕಿವಿ ಮುಚ್ಚಿದರು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವೆಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ವಂದನೆಗಳು. ಮುಂದೆ ಒಂದು ಕೊನೆಯದಾಗಿ ದೇಶಭಕ್ತಿ ಗೀತೆ. ಹಿಮಗಿರಿಯ ಲಾ 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 ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿ ಭಾವವಿನೋತನ್ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣವೇ ಸಾಕ್ಷಿಗಳು ಉನ್ನತಿ ಅವನತಿಗೆ ಸಾಕ್ಷಿಯ ಮ್ಯಾರಿಯ ಶಿಖರಗಳು ಅಂಜುವ ಎದುವಲಿ ಧೈರ್ಯದ ಪಂಜಮಿ ಉರಿಸುವ ಮಂಜಿನ ಮಾಳುಗಳು ಒರೆಸುವ ಮಂಜಿನ ಮಹಾಳುಗಳು ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೋಡಿ ಭಾವವಿನೋತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ಸೋಲೆ ಗೆಲುವಿನ ಸೋಪಾನ ಹುಡುಕದೆ ನಡೆದಿ ಜೋಪಾನ ಸೋಲೆ ಗೆಲುವಿನ ಸೋಪಾನ ದುಡುಕದೆ ನಡೆದಿ ಜೋಪಾನ
ನೋಂದಿಯ ಬೌದ್ಧವಿಗೆ ನೀಡುತ್ತ ಧೈರ್ಯದ ಸಮಾಧಾನ, ನೀಡುತ್ತ ಧೈರ್ಯದ ಸಮಾಧಾನ. ಹಿಮಗಿರಿಯ ಶೃಂಗ ದೇವನದಿ ಗಂಗಾ, ಮನದಲ್ಲಿ ಮೋಡಿಪ ಭಾವವೇ ನೂತನ ಅನುಪಮ ಉತ್ತುಂಗ, ಅನುಪಮ ಉತ್ತುಂಗ. ತೆಯ ಗೌರವ ರಕ್ಷಣೆಗ ಮುಡಿಪಾಗಿರಲಿ ನಿನ್ನಯ ಪ್ರಾಣ. ಅತೆಯ ಗೌರವ ರಕ್ಷಣೆಗಾಗಿ ಮುಡಿಪಾಗಿರಲಿ ನಿನ್ನಯ ಪ್ರಾಣ. ಮಗಿರಿಯ ಶೃಂಗ ದೇವನದಿ ಗಂಗಾ, ಮನದಲ್ಲಿ ಮೂಡಿಪ ಭಾವವೇ ನೂತನ ಅನುಪಮ ಉತ್ತುಂಗ, ಅನುಪಮ ಉತ್ತುಂಗ. ಎಲ್ಲ ಮಕ್ಕಳು ಎದುರು ಬನ್ನಿ, ಎಲ್ಲ ಮಕ್ಕಳು ಎದುರು ಬನ್ನಿ. ಈ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ SRK ಲ್ಯಾಡರ್ ಇದರ ಸಂಸ್ಥೆಯ ಪ್ರತಿಯೊಬ್ಬರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಬಹುಶಃ ಈ ಮಕ್ಕಳಿಗೆ ಒಂದೊಂದು ಮಗುವಿನಲ್ಲೂ ಒಂದೊಂದು ವಿಶೇಷ ಚೇತನ ಇದೆ. ಅದನ್ನು ಜಾಗೃತಿಗೊಳಿಸಿ ಅದರಲ್ಲಿ ಅವರನ್ನು ತರಬೇತಿಗೊಳಿಸುವಂತಹ ಕಾರ್ಯವನ್ನು ನಮ್ಮ ವಿಶೇಷ ಶಿಕ್ಷಕರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನು ಕೇವಲ ನಾವು 5 ಗುಂಪುಗಳಾಗಿ ವಿಂಗಡಿಸಿಕೊಂಡು ಅವರ ಬುದ್ಧಿಶಕ್ತಿಯ ಆಧಾರದ ಮೇಲೆ, ಅವರ ಏಜಿನ ಆಧಾರದ ಮೇಲೆಲ್ಲ, ಅವರ ಬುದ್ಧಿಶಕ್ತಿಯ ಆಧಾರದ ಮೇಲೆ ಅವರನ್ನು ಪ್ರೀ ಪ್ರೈಮರಿ, ಪ್ರೈಮರಿ, ಸೆಕೆಂಡ್ರಿ, ಪ್ರೀ ವೊಕೇಶ್ನಲ್ ಮತ್ತು ವೊಕೇಶ್ನಲ್ ಅಂತ ಕೇವಲ 5 ಗುಂಪುಗಳಾಗಿ ಮಾಡಿ ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಅವರಿಗೆ ನಾವು ತರಬೇತಿಯನ್ನು ನೀಡುವಾಗ 2 ಥರದ ತರಬೇತಿಯನ್ನು ನೀಡಬೇಕಾಗ್ತದೆ. ಒಂದು ವರ್ಬಲ್ ಪ್ರಾಂಪ್ಟ್ ಅಂತ, ಅಂದರೆ ಬಾಯಿಯಲ್ಲಿ ನಾವು ಹೇಳಿಕೊಟ್ಟದನ್ನು ಅವರು ಅನುಸರಿಸುವಂಥದ್ದು, ಮತ್ತು ಫಿಸಿಕಲ್ ಪ್ರಾಂಪ್ಟ್ ಅಂತ, ಅವರಿಗೆ ನಾವು ಕೈಯಲ್ಲಿ ಮಾಡಿ ತೋರಿಸಿ ಅವರು ಮಾಡುವಂತೆ, ನಮ್ಮನ್ನು ಅನುಕರಣೆ ಮಾಡುವಂಥದ್ದು. ಈ ರೀತಿಯ ತರಬೇತಿಯನ್ನು ನಾವು ನೀಡಿದಾಗ ಬಹುಶಃ ಈ ಮಕ್ಕಳಿಗೆ ಇಂಥ ವೇದಿಕೆ ಸಿಕ್ಕಿದಾಗ ಅವರಿಗೆ ಮಾತ್ರ ಅಲ್ಲ, ಅವರ ಹೆತ್ತವರಿಗೆ ಕೂಡ ಆತ್ಮವಿಶ್ವಾಸ ಬಂದು ಅವರು ಈ ಮಕ್ಕಳು ಕೂಡ ಸಾಮಾನ್ಯ ಮಕ್ಕಳಂತೆ ಬೆರೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅವರು ಕೂಡ ಸಮಾಜದಲ್ಲಿ ಅವರ ಕುಟುಂಬದಲ್ಲಿ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಈ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ. ಮತ್ತೊಮ್ಮೆ SRK ಲ್ಯಾಡರ್ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತಾ SRK ಲ್ಯಾಡರ್ನ ಸಂಸ್ಥಾಪಕರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಾರ್ಪಣೆ.
ಒಂದು ನಿಮಿಷ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಅಬ್ರಾಮ್ ಸರ್ ಇವರಿಗೆ ನಮ್ಮ SRK ವತಿಯಿಂದ ಒಂದು ಕಿರು ಕಾಣಿಕೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಲೋಕೇಶ್ ಬನ್ನೂರು, ಇವರಿಗೆ ಒಂದು ಕಿರು ಕಾಣಿಕೆ. ನಮ್ಮ ಈ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು.